ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಕುಮಾರ್ ವಿಟ್. ಬ್ರಾಹ್ಮಣ ವಾಕ್ ಸಮರ ಅನ್ನುವಂಥದ್ದು ಟೈಟಲನ್ನು ಇಟ್ಕೊಂಡು ಇವತ್ತು ನಾವು ಚರ್ಚೆಯನ್ನು ಆರಂಭಿಸಬೇಕು. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಅದು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಮಾತನಾಡುವ ಬರದಲ್ಲಿ ಅವರು, ಅದು ಬರದಲ್ಲಿ ಅಂತ ಹೇಳಕ್ಕೆ ಬರೋದಿಲ್ಲ, ಅದು ಉದ್ದೇಶ ಇಟ್ಕೊಂಡೇ ಅಥವಾ ಅದರಲ್ಲಿ ಒಂದಷ್ಟು ಆಲೋಚನೆ ಮಾಡಿಕೊಂಡೇ ಆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಹೇಳಿಕೆಗಳು ಇವತ್ತು ಬ್ರಾಹ್ಮಣ ವಿರೋಧಿ ಹೇಳಿಕೆಗಳು ಅಂತ ಬಿಂಬಿತ ಆಗ್ತಾ ಇದೆ. ಬಿಂಬಿತ ಅನ್ನೋದಕ್ಕಿಂತ ಬ್ರಾಹ್ಮಣ ಸಮುದಾಯ ಏನಿದೆ ಅವರು ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಪ್ರತಿ ಸರ್ತಿಯೂ ಕೂಡ ಚುನಾವಣೆ ಬಂದಾಗ ಬ್ರಾಹ್ಮಣ ಸಮುದಾಯವನ್ನು ಎತ್ತಿ ಕಟ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ BJPಗರು ಇರ್ಬೋದು, ಹಿಂದೂ ಸಂಘಟನೆಗಳಿರ್ಬೋದು, ಕುಮಾರಸ್ವಾಮಿಗೆ ಇಂಥ ಅಗತ್ಯ ಏನಿತ್ತು, ಯಾಕಾಗಿ ಇಂಥ ಮಾತುಗಳನ್ನು ಎತ್ತಿದ್ದಾರೆ. ಒಂದು ರೀತಿಯ ರಾಜಕೀಯ ವಲಯದಲ್ಲಿ JDSನ ದಳಪತಿ ಕೊಟ್ಟಂಥ ಹೇಳಿಕೆ ಒಂದು ರೀತಿಯ ಸಂಚಲನವನ್ನು ಸೃಷ್ಟಿಸಿ. ಈ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಬ್ರಾಹ್ಮಣ ವಾಕ್ ಸಮರ ಅನ್ನುವಂಥ ಟೈಟಲನ್ನು ಇಟ್ಕೊಂಡಿದ್ದೀವಿ. ಇದರ ಹಿನ್ನೆಲೆ ಇರ್ಬೋದು, ಜೊತೆಗೆ ಈಗ ಸದ್ಯದ ಮಟ್ಟಿನಲ್ಲಿ ಪರಿಸ್ಥಿತಿ ಹೇಗಿದೆ, ಯಾರು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ, ಇದನ್ನು ಯಾವ ರೀತಿ ಜನ ಸ್ವೀಕಾರ ಮಾಡಬೇಕು, ವಿವಾದದ ದೃಷ್ಟಿಯಲ್ಲಿರುವಂಥ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು. ಇಬ್ಬರು ಅತಿಥಿಗಳು ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್ ಕಾಮತ್ ಅವರಿದ್ದಾರೆ, ರಾಜ್ಯ ಜಂಟಿ ಕಾರ್ಯದರ್ಶಿ ಆಮ್ ಆದ್ಮಿ ಪಾರ್ಟಿಯಿಂದ. ಪ್ರೀತಿಯ ಸ್ವಾಗತ ತಮಗೆ ಸಂತೋಷ್ ಕಾಮತ್ ಅವರಿಗೆ. ಹಾಗೆಯೇ ಉದಯಜಿ ಆಚಾರ್ಯ ಅವರಿದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ಘಟಕ. ಆತ್ಮೀಯ ಸ್ವಾಗತ ಉದಯಜಿ. ಎಸ್, ತಮಗೆ ಇಬ್ಬರಿಗೂ ಕೂಡ ಗೊತ್ತಿದೆ ಕುಮಾರಸ್ವಾಮಿ ಅವರ ಹೇಳಿಕೆ ಹೇಗಿತ್ತು, ಅದರಲ್ಲಿ ಯಾವ ಉದ್ದೇಶಗಳಿತ್ತು ಅನ್ನುವಂಥದ್ದು. ನಾನು ಅಲ್ಲಿ ಉದ್ದೇಶ ಯಾವುದಿತ್ತು ಅಥವಾ ಯಾಕಾಗಿ ಕೊಟ್ಟರು ಅನ್ನೋದಕ್ಕಿಂತ ಆ ಹೇಳಿಕೆಗೆ ನಿಮ್ಮ ಪ್ರತಿಕ್ರಿಯೆ ಅನ್ನೋದನ್ನು ಕೇಳುತ್ತೀನಿ. ಮೊದಲು ಸಂತೋಷ್ ಕಾಮತ್ ಅವರು. ನೋಡಿ, ಇದು ಹಲವಾರು ವರ್ಷಗಳಿಂದ ಈ ಚುನಾವಣೆ ಸಂದರ್ಭದಲ್ಲಿ ಜಾತಿ ಧರ್ಮವನ್ನು ಹೇಳ್ಕೊಂಡು ತರುವಂಥದ್ದು, ಜಾತಿಯ ಮೇಲೆ ರಾಜಕೀಯ ಮಾಡುವಂಥದ್ದು, ಧರ್ಮದ ಮೇಲೆ ರಾಜಕೀಯ ಮಾಡಿ ನಡ್ಕೊಂಡು ಬಂದಿದೆ. ಅವರವರು ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದಂಥ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ. ಇದು ಹೊಸದಾಗಿ ಕುಮಾರಸ್ವಾಮಿ ಅವರು ಕೊಟ್ಟದಲ್ಲ. ಕಳೆದ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ಬೇರೆ ಬೇರೆ ವಿಷಯದಲ್ಲಿ ಧರ್ಮದ ಕುರಿತು, ರಾಜಕೀಯದಲ್ಲಿ ಜಾತಿಯ ಕುರಿತು ಎಲ್ಲ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಿಜವಾಗಿ ನಮ್ಮಂಥ ಸಾಮಾನ್ಯ ಜನರಿಗೆ ಇದು ಅವಶ್ಯಕತೆ ಇಲ್ಲ. ಇವತ್ತು ಇವರು ಜಾತಿಯ ಬಗ್ಗೆ ಅಥವಾ ಅದರ ಬ್ರಾಹ್ಮಣರ ಬಗ್ಗೆ ಅಥವಾ ಇನ್ನೊಂದು ದಲಿತರ ಬಗ್ಗೆ ಇದೆಲ್ಲ ಮಾತನಾಡೋಕ್ಕಿಂತ ಇವತ್ತು ಒಂದು ಮನುಷ್ಯತ್ವದಿಂದ, ಮಾನವೀಯತೆಯಿಂದ ರಾಜಕೀಯದಲ್ಲಿ ಜನರು ಏನನ್ನು ಬಯಸ್ತಾರೆ, ಇವತ್ತಿನ ನಮ್ಮ ಜನರಿಗೆ ಅವರ ಕಷ್ಟ ಸುಖ ದುಃಖಗಳಿಗೆ ಯಾವ ರೀತಿ ಸರ್ಕಾರ ಸ್ಪಂದಿಸಬೇಕು, ಇಂಥದ್ದನ್ನು ಮಾತನಾಡಲಿಕ್ಕೆ ಇವತ್ತು ಯಾರ ಹತ್ರ ಕೂಡ ಕಂಟೆಂಟೇ ಇಲ್ಲ. ಆದುದರಿಂದ ಇವರು ಏನಾದರೂ ಒಂದು ಚಲಾವಣೆಯಲ್ಲಿರಬೇಕು, ಈ ಒಂದು ಕಾಯಿನ್ ಸದ್ದು ಮಾಡಿದಂತೆ ಸದ್ದು ಮಾಡುವಂತಹ ಒಂದು ಮತ್ತೆ ಪ್ರಚಾರದಲ್ಲಿ ಇರೋದಕ್ಕೋಸ್ಕರ ಇಂಥ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಓಕೆ, ಉದಯ್ ಅವರೇ. ಸಂತೋಷನ ಹೇಳಿದಾಗೇನೆ ಎಲೆಕ್ಷನ್ ಹತ್ತಿರ ಬರ್ತಾ ಉಂಟು. ಆದ್ರಿಂದ ಏನೆಲ್ಲ ಹುತ್ತದ ಒಳಗೆ ಉಂಟ ಅದೆಲ್ಲ ಹೊರಗೆ ಬರ್ತಾ ಇದೆ. ಮನಸ್ಸೆಂಬ ಹುತ್ತದಿಂದ ಎಲ್ಲ ಹೊರಗೆ ಬರ್ತಾ ಇದೆ ಒಂದೊಂದೇ ವಿಚಾರಗಳು. ಬಹುಶಃ ಇದು ಯಾಕೆ ಹೇಳಿದ್ರು ಅಂತ ಹೇಳಿ ಕುಮಾರಸ್ವಾಮಿ ಅವರೇ ಇದಕ್ಕೆ ಹೇಳಬೇಕು. ಯಾಕಂದರೆ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು. ಆದ್ದರಿಂದ ಅವರ ವಿಚಾರವಾಗಿ ಅವರು ಹೇಳಿದ್ದು ಸರಿಯೋ ತಪ್ಪೋ ಅಂತ ಹೇಳಿ ವಿಮರ್ಶೆ ಮಾಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಯಾಕಂದರೆ ಅದರ ಹಿಂದೆ ಏನು ಅದರ ಮರ್ಮ ಏನು ಅದು ಅವರೇ ತಿಳಿಸಬೇಕಾಗ್ತದೆ. ಮತ್ತು ಇನ್ನೊಂದು ವಿಚಾರ ನೋಡಿ, ಎಲೆಕ್ಷನ್ ಬರುವಾಗ ಈಗ ನಾವು ಕಳೆದ ಹಲವಾರು ತುಂಬ ಸಮಯದಿಂದ ಒಂದು ವರ್ಷ ಎಲೆಕ್ಷನ್ ಹತ್ರ ಬರುವಾಗ ಎಲ್ಲರ ಬಾಯಲ್ಲಿ ಇದೇ ಬರ್ತಿತ್ತು. ಎಲೆಕ್ಷನ್ ಹತ್ರ ಬರ್ತಾ ಉಂಟು, ಏನಾದರೂ ಒಂದು ಹೆಚ್ಚು ಕಡಿಮೆ ಆಗ್ತದೆ, ಏನಾದರೂ ಒಂದು ಕಾಂಟ್ರವರ್ಸೀಸ್ ಕ್ರಿಯೇಟ್ ಆಗ್ತದೆ ರಾಜಕಾರಣಿಗಳಿಂದ ಅಂತ ಹೇಳೋದು. ಅದರ ಪ್ರಕಾರ ಇದು ನಡೀತಾ ಇದೆ. ಸರ್ವೇ ಸಾಮಾನ್ಯ ಒಂದು ಪ್ರಕೃತಿ ದತ್ತವಾಗಿ ಏನು ಎಲೆಕ್ಷನ್ ನಡೆಯುವ ಟೈಮ್ನಲ್ಲಿ ನಡಿಬೇಕಾ ಅದು ನಡೀತಾ ಇದೆ. ಅಷ್ಟೇ ಅಲ್ಲದೆ ಬೇರೆ ಏನು ಇದರಲ್ಲಿ ಹೇಳುವಂಥದ್ದು ಎಂಥದ್ದು ಇಲ್ಲ ಇದರಲ್ಲಿ. ಎಸ್, ರೈಟ್. ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ಅವ್ರ ಹತ್ರ ಈ ಹೇಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು. ಯಾಕೆ ಕೊಟ್ರಿ ಈ ಹೇಳಿಕೆ, ಜೊತೆಗೆ ಈ ಹೇಳಿಕೆ ಬಹಳಷ್ಟು ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ. ಸೊ ಆಗ ಅವರು ಅದನ್ನು ಸಮರ್ಥಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಾನು ಸಮುದಾಯದವರಿಗೆ ಹೇಳಿದಲ್ಲ, ಇರೋದನ್ನೇ ಹೇಳಿದ್ದೀನಿ, ಅದರಲ್ಲಿ ಏನು ತಪ್ಪಿದೆ, ನನಗೂ ಕೂಡ ತುಂಬ ಜನ ಹೇಳಿದರು ಕರೆ ಮಾಡಿ, ಕಣ್ಣು ತೆರೆಯುವ ಕೆಲಸವನ್ನು ಮಾಡಿದ್ದೀರಾ, ನಿಜವನ್ನೇ ಹೇಳಿದ್ದೀರಾ. ಈ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಪ್ರತಿಕ್ರಿಯೆ ಅನ್ನೋದನ್ನ ನೀವೇ ನೋಡಿ. ಬ್ರಾಹ್ಮಣ CM ನನಗೆ ಬಹಳ ಜನ ಫೋನ್ ಮಾಡಿ ನಿಜಕ್ಕೂ ಒಳ್ಳೆಯ ಒಂದು ಹೇಳಿಕೆ ಕೊಟ್ಟಿದ್ದೀರಿ, ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚುಕೋತೀವಿ, ಇರ್ತಕ್ಕಂಥ ವಾಸ್ತವಾಂಶವನ್ನು ಜನತೆ ಮುಂದೆ ನೀವೇನು ಇಟ್ಟಿದ್ದೀರಿ, ಇದು ನಿಜಕ್ಕೂ ನಿಮ್ಮ ಇವತ್ತಿನ ಈ ಒಂದು ಹೇಳಿಕೆ
ಅತ್ಯಂತ ನಾಡಿನ ಜನತೆಗೆ ಒಂದು ಸ್ಪಷ್ಟವಾದಂಥ ರೀತಿಯಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ನಿಮ್ಮ ಹೇಳಿಕೆ ಇವತ್ತು ನಿಜಕ್ಕೂ ಯಾರೂ ಹೇಳಲಿಕ್ಕೆ ಸಾಧ್ಯ ಇರಲ್ಲ. ಸತ್ಯಾಂಶವನ್ನು ಹೇಳಿದ್ದೀರಿ ಅಂತಕ್ಕಂಥ ನನಗೆ ಫೋನ್ ಮಾಡಿ ಹೇಳ್ತಾರಲ್ಲ, ನಮ್ಮ ಬ್ರಾಹ್ಮಣ ಸಮಾಜದವರೇ ಹೇಳ್ತಾರೆ. ಬ್ರಾಹ್ಮಣ ಮಹಾಸಭಾ ಕೂಡ ಖಂಡನೆ ಮಾಡಿದ್ದಾರೆ. ನನಗೆ ಅಲ್ಲಿ ವೇದಿಕೆ ಮೇಲೆ ಮಾಡಿರೋದು ಬೇರೆ, ಫೋನ್ ಮಾಡಿದಾಗ ಹೇಳೋದೇ ಬೇರೆ. ಇವತ್ತು ಬ್ರಾಹ್ಮಣ ಮಹಾಸಮಾಜಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಬಹುಶಃ ಅದರ ವ್ಯಾಲ್ಯೂ 8 ಕೋಟಿ ಆಗ್ಬೋದು. ನಾನು ಮುಖ್ಯಮಂತ್ರಿ ಇದ್ದಾಗ ಮೊದಲನೇ ಬಾರಿಗೆ ಅಲ್ಲಿ ಜಾಗ ಕೊಟ್ಟೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ 25 ಕೋಟಿ ಹಣ ಕೊಟ್ಟಿದ್ದೇನೆ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. ಇವತ್ತು BJP ಸರ್ಕಾರದಲ್ಲಿ ಕಳೆದ 3 ವರ್ಷದಲ್ಲಿ ಎಷ್ಟು ಹಣ ಕೊಟ್ಟರು ಅಂತ ಹೇಳಿ ಪ್ರಾಧಿಕಾರಕ್ಕೆ ಇವತ್ತು ಬ್ರಾಹ್ಮಣ ಸಮಾಜದ ಬಡವರಿಗೆ ಅನುಕೂಲ ಮಾಡಲಿಕ್ಕೆ ಈ ಸರ್ಕಾರ ಪ್ರಾಧಿಕಾರಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು BJP ಸರ್ಕಾರದವ್ರು ಹೇಳಕ್ಕೆ ಹೇಳಿ. ಇವ್ರಿಗೆ ಬೇಕಾಗಿರೋದು ಬ್ರಾಹ್ಮಣ ಸಮಾಜದಲ್ಲೂ ಅಲ್ಲಿರ್ತಕ್ಕಂಥ ಬಡತನವನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು ಅದು ಬೇಕಿಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಹೇಳಿದ್ರಲ್ಲ. ಈಗ ಇದು ಟಿಪ್ಪು ವರ್ಸಸ್ ಸಾವರ್ಕರ್, ನಾನು ಅದಕ್ಕೆ ಹೇಳಿದ್ದು ಸಾವರ್ಕರ್ ಸಂಸ್ಕೃತಿ ನಮಗೆ ಬೇಡ ಅಂತ. ಸಾವರ್ಕರ್ DNA ಇದೆಯಲ್ಲ, ಆ DNA ಬೇಡ ಅಂತ ಅದಕ್ಕೆ ಹೇಳಿದ್ದು ನಾನು. ನಮ್ಮ DNA ಬೇಕಾಗಿರೋದು ಸರ್ವೇ ಜನೋ ಸುಖಿನೋ ಭವಂತು ಅಂತಕ್ಕಂಥ DNA ಇರ್ತಕ್ಕಂಥ ಬ್ರಾಹ್ಮಣ ಮಹಾಸಮಾಜ ನಮಗೆ ಬೇಕಾಗಿರೋದು. ಸಾವರ್ಕರ್ ಸಮಾಜ ಅಲ್ಲ ಬೇಕಾಗಿರೋದು DNA. ಬ್ರಾಹ್ಮಣ CM ನನಗೆ ಭಾಳ ಜನ ಫೋನ್ ಮಾಡಿ ನಿಜಕ್ಕೂ ಒಳ್ಳೆಯ ಒಂದು ಹೇಳಿಕೆ ಕೊಟ್ಟಿದ್ದೀರಿ. ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚುಗೋತೀವಿ. ಇರ್ತಕ್ಕಂಥ ವಾಸ್ತವಾಂಶವನ್ನು ಜನತೆ ಮುಂದೆ ನೀವೇನು ಇಟ್ಟಿದ್ದೀರಿ, ಇದು ನಿಜಕ್ಕೂ ನಿಮ್ಮ ಇವತ್ತಿನ ಈ ಒಂದು ಹೇಳಿಕೆ ಅತ್ಯಂತ ನಾಡಿನ ಜನತೆಗೆ ಒಂದು ಸ್ಪಷ್ಟವಾದಂಥ ರೀತಿಯಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ನಿಮ್ಮ ಹೇಳಿಕೆ ಇವತ್ತು ನಿಜಕ್ಕೂ ಯಾರೂ ಹೇಳಲಿಕ್ಕೆ ಸಾಧ್ಯ ಇರಲ್ಲ. ಸತ್ಯಾಂಶವನ್ನು ಹೇಳಿದ್ದೀರಿ ಅಂತಕ್ಕಂಥ ನನಗೆ ಫೋನ್ ಮಾಡಿ ಹೇಳ್ತಾರಲ್ಲ, ನಮ್ಮ ಬ್ರಾಹ್ಮಣ ಸಮಾಜದವರೇ ಹೇಳ್ತಾರೆ. ಬ್ರಾಹ್ಮಣ ಮಹಾಸಭಾ ಕೂಡ ಖಂಡನೆ ಮಾಡಿದ್ದಾರೆ. ನನಗೆ ಅಲ್ಲಿ ವೇದಿಕೆ ಮೇಲೆ ಮಾಡಿರೋದು ಬೇರೆ, ಫೋನ್ ಮಾಡಿದಾಗ ಹೇಳೋದೇ ಬೇರೆ. ಇವತ್ತು ಬ್ರಾಹ್ಮಣ ಮಹಾಸಮಾಜಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಬಹುಶಃ ಅದರ ವ್ಯಾಲ್ಯೂ 8 ಕೋಟಿ ಆಗ್ಬೋದು. ನಾನು ಮುಖ್ಯಮಂತ್ರಿ ಇದ್ದಾಗ ಮೊದಲನೇ ಬಾರಿಗೆ ಅಲ್ಲಿ ಜಾಗ ಕೊಟ್ಟೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ 25 ಕೋಟಿ ಹಣ ಕೊಟ್ಟಿದ್ದೇನೆ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. ಇವತ್ತು BJP ಸರ್ಕಾರದಲ್ಲಿ ಕಳೆದ 3 ವರ್ಷದಲ್ಲಿ ಎಷ್ಟು ಹಣ ಕೊಟ್ಟರು ಅಂತ ಹೇಳಿ ಪ್ರಾಧಿಕಾರಕ್ಕೆ ಇವತ್ತು ಬ್ರಾಹ್ಮಣ ಸಮಾಜದ ಬಡವರಿಗೆ ಅನುಕೂಲ ಮಾಡಲಿಕ್ಕೆ ಈ ಸರ್ಕಾರ ಪ್ರಾಧಿಕಾರಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು BJP ಸರ್ಕಾರದವ್ರು ಹೇಳಕ್ಕೆ ಹೇಳಿ. ಇವ್ರಿಗೆ ಬೇಕಾಗಿರೋದು ಬ್ರಾಹ್ಮಣ ಸಮಾಜದಲ್ಲೂ ಅಲ್ಲಿರ್ತಕ್ಕಂಥ ಬಡತನವನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು ಅದು ಬೇಕಿಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಹೇಳಿದ್ರಲ್ಲ. ಈಗ ಇದು ಟಿಪ್ಪು ವರ್ಸಸ್ ಸಾವರ್ಕರ್, ನಾನು ಅದಕ್ಕೆ ಹೇಳಿದ್ದು ಸಾವರ್ಕರ್ ಸಂಸ್ಕೃತಿ ನಮಗೆ ಬೇಡ ಅಂತ. ಸಾವರ್ಕರ್ DNA ಇದೆಯಲ್ಲ, ಆ DNA ಬೇಡ ಅಂತ ಅದಕ್ಕೆ ಹೇಳಿದ್ದು ನಾನು. ನಮ್ಮ DNA ಬೇಕಾಗಿರೋದು ಸರ್ವೇ ಜನೋ ಸುಖಿನೋ ಭವಂತು ಅಂತಕ್ಕಂಥ DNA ಇರ್ತಕ್ಕಂಥ ಬ್ರಾಹ್ಮಣ ಮಹಾಸಮಾಜ ನಮಗೆ ಬೇಕಾಗಿರೋದು. ಸಾವರ್ಕರ್ ಸಮಾಜ ಅಲ್ಲ ಬೇಕಾಗಿರೋದು DNA. ಆಗಿದ್ದೀನಿ ಇದಕ್ಕೆ ಜೊತೆಗೆ ಬ್ರಾಹ್ಮಣರ ಪ್ರಾಧಿಕಾರ ನೀಡಿದ್ದು ನಾವೇ, ನಮ್ಮ ಸರ್ಕಾರ ಅದನ್ನು ರಚನೆ ಮಾಡಿರುವಂಥದ್ದು. BJP ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ಬೇಕಾಬಿಟ್ಟಿ ಮಾತನಾಡ್ತಾ ಇದ್ದಾರೆ. ಬಹಳಷ್ಟು ಅದನ್ನು ಸಮರ್ಥಿಸಿಕೊಳ್ಳುವಂಥ ಪ್ರಯತ್ನವನ್ನು ಅಲ್ಲಿ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ಇನ್ನು ಜಾತ್ಯತೀತ ಜನತಾದಳ ಅನ್ನುವಂಥ ಹೆಸರು ಇದೆ. ಯಾವುದೇ ರೀತಿಯಲ್ಲಿ ಜಾತಿಗಳ ಧರ್ಮಗಳ ಆಧಾರದಲ್ಲಿ ರಾಜಕಾರಣವನ್ನು ಮಾಡುವುದಿಲ್ಲ ಅಂತ ಹೇಳ್ತಾನೆ ಬಂದಿದ್ದಾರೆ. ಆದರೆ ಎಲ್ಲಿಂದ ಬಂತು ಈ ಬ್ರಾಹ್ಮಣ ಜಾತಿ ವಿಚಾರ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ಕುಮಾರಸ್ವಾಮಿಯವರ ಪ್ರತಿಕ್ರಿಯೆಯನ್ನು ನೋಡಿದ್ರಿ ಸಂತೋಷ್ ಕಾಮತ್ ಅವರೇ, ಏನು ಅನ್ನಿಸ್ತದೆ? ಮತ್ತೆ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಜನರ ತಿಳುವಳಿಕೆ ಆಗಿದೆ ಜನರಿಗೆ, ಅಥವಾ ಅವರಿಗೆ ಒಂದು ಈ ವಾಸ್ತವಾಂಶ ಅನ್ನುವಂಥದ್ದು ಗೊತ್ತಾಗಿದೆ, ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಗಮನಿಸಬೇಕು. ಜನತಾದಳ ಜಾತ್ಯತೀತ, ಅವರು ದಯವಿಟ್ಟು ಆ ಜಾತ್ಯತೀತ ಪದವನ್ನು ಆ ಒಂದು ಬ್ರ್ಯಾಕೆಟಿಂದ ತೆಗಿಬೇಕಾಗ್ತದೆ. ಯಾಕಂದರೆ ಅವರು ಜಾತಿಯ ಮೇಲೆ ರಾಜಕೀಯ ಮಾಡ್ತಾ ಇರೋದು. ಇವತ್ತು ಗೌಡ ಲಿಂಗಾಯತ ಅಂತ ಹೇಳಿಕೊಂಡು ಸಮುದಾಯದ ಮೇಲೆ ರಾಜಕೀಯ ಮಾಡುವಂಥದ್ದು. ಇವತ್ತು ಅವರ ಒಂದು ಮಾತಿಗೆ ಸಹಮತ ಇದೆ. ಪ್ರತಿ ಜಾತಿಯಲ್ಲಿ ಕೂಡ ಬಡವರಿದ್ದಾರೆ, ಕಷ್ಟದಲ್ಲಿರೋರಿದ್ದಾರೆ. ಒಂದು ಜಾತಿಯಲ್ಲಿ ಹುಟ್ಟಿದ ಕೂಡಲೇ ಅವನು ಬಡವ ಅಂತ ಶ್ರೀಮಂತ ಆಗೋದಿಲ್ಲ.
ಇವತ್ತು ಖಾಲಿ ಹಿಂದುಳಿದರು, ದಲಿತರು, ಅದು ಇದ್ದಂತ ನಾವು ಹೇಳ್ತೇವೆ. ಪ್ರತಿ ಜಾತಿಯಲ್ಲಿ ಶ್ರೀಮಂತರು, ಮಧ್ಯಮ ವರ್ಗದವರು, ಬಡವರು ಇದ್ದೇ ಇದ್ದಾರೆ. ಇವತ್ತು ಬ್ರಾಹ್ಮಣರಲ್ಲಿ ಕೂಡ ಹಲವಾರು ಜನರು ಅತ್ಯಂತ ಕಠಿಣ ತೀವ್ರ ಬಡತನದಲ್ಲಿರುವಷ್ಟು ಎಷ್ಟೋ ಕುಟುಂಬಗಳು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಆಸುಪಾಸಿನಲ್ಲಿವೆ. ಇವತ್ತು ನಮ್ಮ GSB ಸಮುದಾಯದಲ್ಲಿ ಕೂಡ, GSB ಸಮುದಾಯ ಏನು ಸಿರಿವಂತರ ಸಮುದಾಯ ಅಲ್ಲ, ಎಷ್ಟೋ ಜನರು ಒಪ್ಪತ್ತಿನ ಊಟಕ್ಕೆ ಕಷ್ಟಪಡುವಂಥ ಎಷ್ಟೋ ಫ್ಯಾಮಿಲಿಗಳು ಇವೆ. ಅದೇ ರೀತಿ ಉದಯಾಚಾರ ಅವರ ಕಮ್ಯುನಿಟಿಯಲ್ಲಿ ಕೂಡ ನಾನು ನಾಳೆ ನಮ್ಮ ಮಂಗಳೂರು, ನಾವು ಎಲ್ಲೆಲ್ಲಿ ಹೋಗ್ಬೇಕಂತ ಇಲ್ಲ, ನಮ್ಮ ಮಂಗಳೂರಿನಲ್ಲಿ ಆಸುಪಾಸಿನಲ್ಲಿ ಅತಿ ಕಡು ಬಡತನದಲ್ಲಿ ಜೀವಿಸುವವರಿದ್ದಾರೆ. ಯಾರೋ ಜಾತಿ ರಾಜಕೀಯದ ಮೇಲೆ ಜಾತಿಯ ನಾಯಕರಾಗಿ ಹೋದ ಬಂದವರು ಯಾವುದಾದ್ರು ಕಮ್ಯುನಿಟಿ ಉದ್ಧಾರ ಮಾಡಿದ ಇತಿಹಾಸ ಉಂಟಾ? ಖಾಲಿ ಚುನಾವಣೆ ಸಂದರ್ಭದಲ್ಲಿ ಜಾತಿಯನ್ನು ಅನುಕೂಲ ಮಾಡಿಸ್ಕೊಂಡು ಜಾತಿ ಕೋಟಾದಲ್ಲಿ ಟಿಕೆಟ್ ಅನ್ನು ಪಡೆದಕ್ಕೋಸ್ಕರ ಇದ್ದದ ಲಾಬಿ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಜಾತಿಯ ವಿಷಯವಾಯಿತು. ಒಂದು ಪಕ್ಷ ಕಂಪ್ಲೀಟ್ ಆಗಿ ಒಂದು ಧರ್ಮವನ್ನು ಕೇಂದ್ರೀಕರಿಸಿ ಇವತ್ತು ರಾಜಕೀಯ ಮಾಡ್ತಾ ಇದೆ. ಆದ್ರಿಂದ ಇದೆಲ್ಲ ಒಳ್ಳೇದಲ್ಲ. ಜನರು ಇವತ್ತು ಪ್ರಬುದ್ಧರಾಗ್ತಿದ್ದಾರೆ. ಜನರು ಕೂಡ ಅರ್ಥ ಮಾಡಬೇಕು. ನಾನು ಜನರಲ್ಲಿ ಪ್ರಾಮಾಣಿಕತೆಯಿಂದ ಬಹಳ ಕಳಕಳಿಯಿಂದ ವಿನಂತಿಸ್ತೇನೆ, ದಯವಿಟ್ಟು ನೀವು ಜಾತಿ ಧರ್ಮವನ್ನು ನೋಡಿ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ವೋಟ್ ಕೊಡಬೇಡಿ. ಪ್ರಾಮಾಣಿಕವಾಗಿ ನಮ್ಮ ಊರಿನ ಅಭಿವೃದ್ಧಿಗೆ, ಊರಿನ ಒಂದು ಒಳ್ಳೆಯ ಯಾರು ಒಂದು ವ್ಯಕ್ತಿ ಇದ್ದಾರೋ ಅವರಿಗೆ ನೀವು ಸಹಕರಿಸಿ. ಜಾತಿ ಧರ್ಮ ಖಂಡಿತ ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಯಾರೇ ಆಗಲಿ ಒಬ್ಬ ಮನುಷ್ಯ ಹುಟ್ಟಿದವನು ನಾನು ಈ ಜಾತಿಯಲ್ಲಿ ಹುಟ್ಟಬೇಕು, ಆ ಜಾತಿಯಲ್ಲಿ ಹುಟ್ಟಬೇಕು, ಈ ಧರ್ಮದಲ್ಲಿ ಹುಟ್ಟಬೇಕಂತ ಯಾರು ಕೂಡ ಲಾಟ್ರಿ ತೆಗೆದುಕೊಂಡು ಹುಟ್ಟಿದವರಲ್ಲ. ನಿಜ. ನಾವು ಸಹಜವಾಗಿ ಹುಟ್ಟಿದ್ದೇವೆ, ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದೇವೆ, ಯಾವುದೋ ಒಂದು ಪ್ರದೇಶದಲ್ಲಿ ಹುಟ್ಟಿದ್ದೇವೆ, ಇವತ್ತು ಈ ದೇಶದಲ್ಲಿ ಹುಟ್ಟಿದ್ದೇವೆ. ನಾವು ಹುಟ್ಟಿದ ಜಾತಿಯ ಬಗ್ಗೆ, ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಊರಿನ ಬಗ್ಗೆ ಅಭಿಮಾನ ಇರಬೇಕು. ಅದು ಬಿಟ್ಟು ಅದರ ಮೇಲೆ ರಾಜಕೀಯ ಮಾಡುವಂಥದ್ದಲ್ಲ. ಉದಯಾಚಾರ ಅವರು ಏನು ಹೇಳ್ತೀರಾ? ಕುಮಾರಸ್ವಾಮಿ ಅವರು ಮತ್ತೆ ಅದನ್ನು ಸಮರ್ಥಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾರೆ. ನಾನು ಹೇಳಿರುವಂಥದ್ದು ಒಳ್ಳೆಯದೇ ಹೇಳಿದ್ದೀನಿ, ವಾಸ್ತವ ಹೇಳಿದ್ದೀನಿ, ಅಥವಾ ಜನರ ಕಣ್ಣು ತೆರೆಯುವಂಥ ಕೆಲಸವನ್ನು ಮಾಡಿದ್ದೀನಿ, ಇದರಲ್ಲಿ ಏನು ತಪ್ಪಿದೆ ಅಂತ. ಜೊತೆಗೆ ಅವರಿಗೆ ಕರೆ ಮಾಡಿ ಹೇಳ್ತಿದ್ದಾರಂತೆ, ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ದೀರಾ ನೀವು ಅಂತ. ಸೊ ಇದನ್ನೆಲ್ಲ ಹೇಳ್ತಾರೆ. ಮತ್ತೆ ಪ್ರಶ್ನೆ ಮಾಡೋ ಅಲ್ಲಿ ಹೇಳ್ತಾರೆ, ವೇದಿಕೆ ಮೇಲೆ ಒಂದು ಹೇಳ್ತಾರೆ, ಫೋನ್ ಮಾಡಿ ಇನ್ನೊಂದು ಹೇಳ್ತಾರೆ ಅಂತ. ಸೊ ಏನು ಹೇಳ್ತಾರೆ ಈ ಗೊಂದಲಗಳಿಗೆ? ನೋಡಿ, ಇದರಲ್ಲಿ ಒಂದು ವಿಚಾರ ಬಂದಿರೋದಂತ ಹೇಳಿದರೆ, ಜಾತಿ ಅಂತ ಹೇಳಿ ಯಾರೋ ಒಂದು BJP ಒಂದು ಪರ್ಟಿಕ್ಯುಲರ್ ಒಂದು ವ್ಯಕ್ತಿಗೆ ಒಂದು ಟಾರ್ಗೆಟ್ ಮಾಡಿ ಹೇಳಿದಾಗಿ ಒಂದು ಇದ್ದಂಥ ಒಂದು ಸನ್ನಿವೇಶ 2 ದಿನದ ಹಿಂದೆ ಆಗಿರುವಂಥ ವಿಚಾರ ಇದೆ. ಈಗ ಏನಾಗಿದೆ ಅಂತ ಹೇಳಿದರೆ, ಜನರು ತುಂಬಾನೇ ಬೇಸತ್ತಿದ್ದಾರೆ ಈ ಸರ್ಕಾರದಿಂದ ಅಥವಾ ಈಗಿನ ನಡೆಯುವಂತಹ ಕೆಲವೊಂದು ಪರಿಸ್ಥಿತಿಯಿಂದ. ಆದ್ರಿಂದ ಇದನ್ನು ಯಾರು ಹೆಚ್ಚು ಸಮಯ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗುದಿಲ್ಲ. ಈಗ ಬಹುಶಃ ನೀವು ಸ್ವಲ್ಪ ಸಮಯ ಹಿಂದೆ ಒಂದು ಚೇತನ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದರದ್ದು ನೀವು ಕೇಳಿದ್ದಿರ್ಬೋದು ನೀವು. ಈಗ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಜನರು. ಯಾಕಂತ ಹೇಳಿದ್ರೆ ಜನರು ಪ್ರಬುದ್ಧರಾಗಿದ್ದಾರೆ. ಇವಾಗ ಈ ಒಂದು ಸಮಯ ಇತ್ತು, ಜಾತಿ ಪದ್ಧತಿ ಇತ್ತು, ಇಂಥ ಜಾತಿಯವರಿಗೆ ಪ್ರವೇಶ ಇರಲಿಲ್ಲ ದೇವಸ್ಥಾನಗಳಿಗೆ ಅಂತ ಒಂದು ಪದ್ಧತಿ, ಒಂದು ಸಮಯ ಇದ್ದ ವ್ಯವಸ್ಥೆಗಳು ಇದ್ದವು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಜನರು ತುಂಬಾ ಪ್ರಬುದ್ಧರಾಗಿದ್ದಾರೆ. ಈಗ ಆ ವಿಚಾರಗಳನ್ನು ಹಿಡ್ಕೊಂಡು ಯಾರು ಹೆಚ್ಚು ಮಾತಾಡೋದಿಲ್ಲ. ಮತ್ತೆ ಕುಮಾರಸ್ವಾಮಿ ಅವರು ಬಹುಶಃ ಈ ರಾಜಕೀಯ ಲಾಭಕ್ಕೋಸ್ಕರ ಈ ತರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಬ್ರಾಹ್ಮಣರ ಓಟಿನ ಓಲೈಕೆಗೋಸ್ಕರ ಈ ತರ ಮಾಡ್ತಿದ್ದಾರ ಏನು ಅಂತ ಹೇಳಿ ನಮಗೂ ಗೊತ್ತಿಲ್ಲ. ಮತ್ತೆ ಇವರು ಕೂಡ ಒಂದು ವಿಚಾರ ಹೇಳಿ ನೋಡಿ, ಯಾವುದೇ ಒಂದು ಜಾತಿ ಕೆಟ್ಟದು ಅಥವಾ ಒಳ್ಳೇದು ಅಂತ ನಾವು ಸ್ಪೆಸಿಫಿಕೇಶನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ಯಾವುದೇ ಒಂದು ಜಾತಿ ಇರಲಿ, ಧರ್ಮ ಇರಲಿ, ಪಕ್ಷ ಇರಲಿ, ಯಾವುದೇ ಇರಲಿ, ಅದಕ್ಕೆ ಯಾವುದೋ ಒಂದು ಎಜೆಂಡಾ ಅಂತ ಹೇಳುದಿಲ್ಲ. ಅದರಲ್ಲಿ ಇರುವಂಥ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗ್ತದೆ ಅದು ಹೇಗೆ ಅಂತ ಹೇಳಿ. ನನಗೆ ಇವಾಗ ಯಾರೋ ಒಬ್ಬ ಒಂದು ಜಾತಿಯ ವ್ಯಕ್ತಿ ನನ್ನ ಜೊತೆ ಸರಿ ಇಲ್ಲ ಅಂತ ಹೇಳಿ ನಾನು ಇಡೀ ಜಾತಿಗೆ ನಾನು ಲೇಬಲ್ ಮಾಡಿ ಹಾಕುವಾಗೆ ಇಲ್ಲ. ಈಗ ಅವ್ರು ಬೇರೆ ಕೆಲವೊಂದು ವಿಚಾರಗಳು ಹೇಳಿದ್ರು, ಎಂತ ಪೇಶ್ವ ಅಂತೆ, ಮರಾಠರಂತೆ, ಅವರಿವರಂತೆ ಸುಮಾರೆಲ್ಲ ವಿಚಾರಗಳನ್ನೆಲ್ಲ ಹೇಳಿದ್ರು. ನೋಡಿ, ನಾನು ಒಂದು ಹೇಳುವಂಥದ್ದು ವಿಚಾರ ವೆರಿ ಸಿಂಪಲ್. ಈ ಅಜ್ಜ ಹಾಕಿದ ಆಲದ ಮರಕ್ಕೆ ನಾವು ಈಗಲೂ ಯಾಕೆ ನೇತಾಡಬೇಕು? ಬಿಟ್ಟು ಬಿಡಿ ಅಲ್ಲ, ಅದು ಆಗಿ ಹೋಯ್ತು. ಆಗದ ಕಾಲದಲ್ಲಿ ಆಗಿನ ಒಂದು ರಾಜಕೀಯ ಪರಿಸ್ಥಿತಿಗೆ ಅದು ಬಹುಶಃ ಸರಿಯಾಗಿದ್ದಿರ್ಬೋದ, ತಪ್ಪಾಗಿರ್ಬೋದ, ಅದನ್ನು ವಿಮರ್ಶೆ ಮಾಡುವಷ್ಟು ಎಂತ ಹೇಳ್ತಾರೆ, ಈಗ ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋದ್ರೆ ಇದು ಜೇನುಗೂಡಿಗೆ ಕಲ್ಲು ಹೊಡೆದಾಗೆ. ಆದ್ರಿಂದ ಈ ತರದ ಒಂದು ಧರ್ಮ ನಿಷ್ಪಕ್ಷತೆ ಇರುವಂತಹ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡುವ ಮುಂಚೆ ಬಹುಶಃ ಅವರು ಹಿರಿಯ ನಾಯಕರು, ಅವರು ಅನುಭವ ರಾಜಕಾರಣಿ. ಹಾಗಿರುವಾಗ ಕೆಲವೊಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕಾಗ್ತದೆ ಅಂತ. ಈಗ ನಾವು ಕೂಡ ಇಲ್ಲಿ ಬಂದು ಮಾತಾಡುವಾಗ ಕೂಡ ಒಂದು ಪಕ್ಷದ ಪರವಾಗಿ ನಾನಿಲ್ಲಿ ಬಂದು ಮಾತಾಡ್ತಿದ್ರು, ನನ್ನ ಬಾಯಿಂದ ಏನೋ ಒಂದು ತಪ್ಪಿ ಬಂದ್ರು, ಈಗ ಇವರಾದ್ರು ಅಷ್ಟೇ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಜನರಲ್ ಆಗಿ ಒಂದು ಪಕ್ಷಕ್ಕೇನೆ ಲೇಬಲ್ ಆಗಿ ಬಿಡುತ್ತದೆ ಅದು. ಎಸ್ ರೈಟ್. ಇನ್ನು ಸಂತೋಷ್ ಕಾಮತ್ ಅವರಲ್ಲಿ ಹೇಳುವಂಥದ್ದು, ಸಮುದಾಯದ ವಿಚಾರವಾಗಿ ನೋಡೋದಾದರೆ ಸೊ ಪ್ರತಿ ಸಂದರ್ಭ ಅಂದರೆ ಚುನಾವಣೆ ಬಂದಾಗ ಈ ಬ್ರಾಹ್ಮಣ್ಯ ಅಥವಾ ಬ್ರಾಹ್ಮಣ ಅನ್ನುವಂಥ ವಿಚಾರವಾದ ಪ್ರತಿ ಚುನಾವಣೆಗೂ ಕೂಡ ಸದ್ದಾಗುತ್ತೆ. ಜೊತೆಗೆ ಆ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು, ಹೇಳಿಕೆಗಳು ಪ್ರತಿ ಚುನಾವಣೆಗೂ ಬರುತ್ತೆ. ನಾನೊಂದು ಆ ಸಮುದಾಯದ ಯಾರು ಆ ಭಾವನೆ ಇದೆ, ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಅವರದೇ ಆದ ಭಾವನೆ ಇದೆ. ಅವರಿಗೆ ಧಕ್ಕೆ ಆಗಿದೆ ಅಂತ ಅವರ ಏನು ಸಂಘಟನೆಗಳಿರ್ಬೋದು ಅಥವಾ
ಸಂಘಟಕರು ಇರ್ಬೋದು, ಒಂದಷ್ಟು ಸ್ವಾಮೀಜಿಗಳು ಕೂಡ ಮಾತನಾಡಿದ್ದಾರೆ. ಇದು ಈ ಥರ ಮಾತನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಇದು ಅಗತ್ಯ ಇಲ್ಲದಂಥ ಮಾತು. ಈ ರೀತಿಯ ಮಾತುಗಳನ್ನು ಒಂದು ಸಮುದಾಯದ ಪರ ನಿಂತು ಹೇಳಿದ್ದಾರೆ. ಸೊ ತಾವು ಒಂದು ಸಮುದಾಯದ ದೃಷ್ಟಿಯಿಂದ ನೋಡೋದಾದರೆ ಆ ಸಮುದಾಯಕ್ಕೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಈ ಬಗ್ಗೆ ಅಂತ? ನೋಡಿ, ಸ್ವಾಮೀಜಿಗಳು ಅವರವರ ಸಮುದಾಯದ ಒಬ್ಬರು ನಾಯಕರಾಗಿ ಅವರು ಸಮುದಾಯವನ್ನು ನೇತೃತ್ವ ವಹಿಸುವುದರಿಂದ ಅವರೊಂದು ಗುರುಗಳಾಗಿ ಅವರು ಕೊಡುವುದು ಪ್ರತಿಕ್ರಿಯೆ ಸಹಜ. ಇಂಥದ್ದು ಬಂದಾಗ ಅವ್ರು ಕೊಡಲೇಬೇಕು. ಯಾಕಂದರೆ ಅವರ ಸ್ಥಾನಕ್ಕೆ ಅದೇ ಅವರ ಧರ್ಮ. ಓಕೆ, ಇವತ್ತು ರಾಜಕೀಯವಾಗಿ ಇವರೆಲ್ಲ ಮಾತಾಡೋದುಂಟಲ್ಲ, ಇದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾನು ಪ್ರತಿ ಸಮುದಾಯದವರಲ್ಲಿ ಹೇಳ್ತೇನೆ, ನೋಡಿ, ನಾವು ಒಬ್ಬರನ್ನೊಬ್ಬರು, ಒಂದು ಸಮುದಾಯದವರು ಮತ್ತೊಂದು ಸಮುದಾಯದವ್ರನ್ನ ಗೌರವಿಸುವಂತ ಕಲಿಬೇಕು. ನಮ್ಮ ಸಮುದಾಯಕ್ಕೆ ನಾವು ಗೌರವವನ್ನು ಕೊಟ್ಟು ಇತರರು ನಮ್ಮ ಸಮುದಾಯಕ್ಕೆ ಗೌರವ ಕೊಡುವಂಥ ರೀತಿಯಲ್ಲಿ ನಾವು ನಮ್ಮ ವರ್ತನೆಗಳು ಇರಬೇಕು. ಆದ್ದರಿಂದ ನಾವೆಲ್ಲರೂ ನಮ್ಮ ಈ ಸಮಾಜದಲ್ಲಿ ಮನುಷ್ಯರಾಗಿ ಬಾಳೋಣ. ಮೊದಲು ಹ್ಯುಮ್ಯಾನಿಟಿ ಫಸ್ಟ್, ಹ್ಯುಮ್ಯಾನಿಟಿ ಎಬೋವ್ ಎವ್ರಿಥಿಂಗ್. ಅದರ ನಂತರ ನಾವು ಜಾತಿ ಅದು ಇದೆಲ್ಲ ಮಾತಾಡುವಾಗ ನಾವು ಇನ್ನೊಂದು ಜಾತಿಯವರನ್ನು ಕೂಡ ಅಷ್ಟೇ ಗೌರವ ಭಾವದಿಂದ ನೋಡಿದಾಗ ಮಾತ್ರ ನಮ್ಮ ಜಾತಿಗೆ ಕೂಡ ಅವರು ಅದು ಗೌರವವನ್ನು ಸಲ್ಲಿಸ್ತಾರೆ. ಇವತ್ತು ಜಾತಿ ಅಥವಾ ಧರ್ಮ ಅಂತ ಹೇಳಿ ಕೂಡ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಯಾವುದೇ ಜಾತಿಯಿಂದ ಮೇಲೆ ಬಂದ ನಾಯಕರು ಯಾರ ಹೊಟ್ಟೆಯನ್ನು ತುಂಬಿಸ್ತಿಲ್ಲ. ಇದರಿಂದ ಉದಾಹರಣೆಗಳು ನಮ್ಮ ರಾಜಕೀಯ ಇತಿಹಾಸದಲ್ಲೇ ಇಲ್ಲ. ಅವರವರು ರಾತಿ ಧರ್ಮವನ್ನು ಉಪಯೋಗಿಸಿಕೊಂಡು ಒಂದು ದೊಡ್ಡ ನಾಯಕರಾಗಿ ಹೋಗಿ ಅವರು ದುಡ್ಡು ಮಾಡಿಕೊಂಡು ಸಂಪತ್ತು ಲೂಟಿ ಮಾಡಿಕೊಂಡು ಹೋದದ್ದು ನಾವು ನೋಡಿದ್ದೇವೆ. ಇವತ್ತು ನಮ್ಮ ಸಮಾಜದಲ್ಲಿ ಕೂಡ ಹಾಗೇನೆ. ನಮ್ಮ ಸಮಾಜದಲ್ಲಿ ಕೂಡ ರಾಜಕೀಯವಾಗಿ ಬಹಳ ಕೆಲವು ಮಂದಿ ರಾಜಕೀಯವಾಗಿ ಇರುವಂಥದ್ದು. ಆದರೆ ರಾಜಕೀಯವಾಗಿ ಬಂದಾಗ ನಮ್ಮ ಸಮುದಾಯದವರು ನಮ್ಮ ಸಮುದಾಯಕ್ಕೆ ಅಭಿವೃದ್ಧಿ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಯಾರು ನಮ್ಮ ಭಾವನೆ ಇಲ್ಲ ಅದರಲ್ಲಿ. ಆದ್ದರಿಂದ ಸಮುದಾಯಗಳು, ಜನರು ತಮ್ಮ ಜಾತಿಗೆ ತಮ್ಮ ಆ ಸಮುದಾಯಕ್ಕೆ ಗೌರವವನ್ನು ಕೊಟ್ಟು ನಾವು ಸಮಾಜದಲ್ಲಿ ಇತರರೊಂದಿಗೆ ಉತ್ತಮವಾಗಿ ಬಾಂಧವ್ಯವನ್ನು ಹೊಂದಬೇಕು. ಆಗ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆಯ ಗೌರವ ಬರ್ತದೆ ಅಂತ ಭಾವಿಸಿಕೊಂಡು ದಯವಿಟ್ಟು ಜಾತಿ ಧರ್ಮದ ಅಮಲಿನಿಂದ ಹೊರಗೆ ಬರಬೇಕಂತ ನಾನು ಕೇಳ್ತೀನಿ. ಓಕೆ, ಇನ್ನು ಇದನ್ನು ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗುತ್ತೆ, ಪ್ರಶ್ನೆ ಆಗುತ್ತೆ ಅಂತ ಹೇಳುವಾಗ ಅಲ್ಲಿ ಕುಮಾರಸ್ವಾಮಿ ಅವರನ್ನು ಆ ಒಂದು ವಿಚಾರದಲ್ಲಿ ಕಾಪಾಡಿದು ಅನ್ನೋದಕ್ಕಿಂತ ಅವರಿಗೆ ಒಂದು ಸಮರ್ಥಿಸಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಮಾಡಿದ್ದು ನಾನೇ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಸೊ ಆ ಸಮುದಾಯದ ಬಗ್ಗೆ ನಮಗೆ ಪ್ರೀತಿ ಇದೆ, ಎಲ್ಲವೂ ಇದೆ, ನಾನು ಹೇಳಿರುವಂಥದ್ದು ಸಮುದಾಯದ ಬಗ್ಗೆ ಅಲ್ಲ ಅಂತ. ಸೊ ಈ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದು ನಾನೇ ಅನ್ನುವಂಥದ್ದನ್ನು ಹೇಳಿಕೊಂಡು ಅವರಲ್ಲಿ ಸಮರ್ಥನೆಯನ್ನು ಮಾಡಿಕೊಳ್ಳೋದಕ್ಕೆ ಹೋಗ್ತಾರೆ ಸರ್. ಈ ಒಂದು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದು ಅವರ ಆಡಳಿತ ಇರುವಾಗ, ಸೊ ಇವಾಗ ಮತ್ತೆ ಆ ಸಮುದಾಯದ ಒಂದು ವರ್ಗದ ಬಗ್ಗೆ ಅವರು ಮಾತನಾಡಿರುವಂಥದ್ದು, ಈ ಎರಡು ಗೊಂದಲಗಳಿಲ್ವಾ? ಅಂದ್ರೆ ಗೊಂದಲಗಳು ಖಂಡಿತ, ಇಂಥ ಸ್ಟೇಟ್ಮೆಂಟ್ ಕೊಂಡು ಗೊಂದಲಗಳು ಉದ್ಭವಿಸುವುದು ಸಹಜ. ಓಕೆ, ಇವತ್ತು ಅವರು ಸಮುದಾಯದ ಅದನ್ನು ಮಾಡಿದ್ದು ನಾನು, ಇದನ್ನು ಮಾಡಿದ್ದು ನಾನು, ಯಾವ ಉದ್ದೇಶದಿಂದ ಮಾಡಿದ್ದು? ಹಾಗಾದ್ರೆ ನೀವು ರಾಜಕೀಯ ಉದ್ದೇಶದಿಂದಲೇ ಮಾಡಿದ್ದು. ಆ ಸಮುದಾಯದ ಒಂದು ವೋಟ್ ಬ್ಯಾಂಕ್ ಅನ್ನು ಗಳಿಸೋದಕ್ಕೋಸ್ಕರ ಅಥವಾ ಅವರನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ನೀವು ಮಾಡಿದ್ದು. ಇವತ್ತು ನೀವು ಗೌಡ ಸಮುದಾಯವನ್ನು ಮುಂದಿಟ್ಟುಕೊಂಡು ನಿಮ್ಮ ಕ್ಷೇತ್ರದಲ್ಲಿ ರಾಮನಗರ, ಹಾಸನ ಆ ಬೆಲ್ಟಲ್ಲಿ ನೀವು ಅದನ್ನು ಗೌಡ ಸಮುದಾಯ, ಅಲ್ಲಿ ನೀವು ಬ್ರಾಹ್ಮಣರ ವಿಷಯ ಮಾತಾಡ್ತೀರ. ಅದು ಆ ಸಮಯ ಸಂದರ್ಭಕ್ಕೆ ರೀಜನಲ್ ಆಗಿ ಬ್ಯಾಲೆನ್ಸ್ ಆಗುವಂಥ ವಿಷಯಗಳನ್ನು ಮಾತಾಡಿದ್ದಾರೆ. ನೋಡಿ, ಇವತ್ತು ಇತ್ತೀಚೆಗೆ ಮೊನ್ನೆ ಲಿಂಗಾಯತರಿಗೆ ಅದು ಇಷ್ಟು ಪರ್ಸೆಂಟೇಜ್ ಅದು ಕೊಡಬೇಕು, ಇದು ಕೊಡಬೇಕು ಅಂತ ದೊಡ್ಡ ಒಂದು ಇದಾಯಿತು. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಲಿಂಗಾಯತ ಹಾಗೂ ಗೌಡ ಸಮುದಾಯ ಒಂದು ಪ್ರಬಲ ಒಂದು ಸಮುದಾಯಗಳು, ವೋಟ್ ಬ್ಯಾಂಕ್ ಅಷ್ಟೇ. ಯಾವುದೇ ಲಿಂಗಾಯತರನ್ನು ಅಥವಾ ಗೌಡ ಸಮುದಾಯದವರನ್ನ ಉದ್ಧಾರ ಮಾಡ್ಬೇಕಂತ ಇವರು ಮಾಡ್ತಾ ಇರೋದಲ್ಲ. ಇಲ್ಲಿ ರಾಜಕೀಯಕ್ಕೋಸ್ಕರ, ಚುನಾವಣೆಗೋಸ್ಕರ ಇಂಥ ಮಾತುಗಳು ತೇಲಿ ಬರುವಂಥದ್ದು. ಜನರು ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದ್ದಾರೆ. ಇವರು ಹೇಳಿದ ಮಾತಿನಿಂದ ಬ್ರಾಹ್ಮಣರೇನು ಮೇಲೆ ಹೋದ್ರ, ಅದು ಇವರು ಏನು ಮಾಡಿದ್ರೆ ಬ್ರಾಹ್ಮಣರೇನು ಕೆಳಗೆ ಬೀಳ್ತಾರ? ಅವರವರು ಕಷ್ಟಪಾಡು ಅವರವರಿಗೆ, ಅವರವರ ಹೊಟ್ಟೆಪಾಡಿಗೋಸ್ಕರ ಅವ್ರು ದುಡಿದು ತಿಂತಾರೆ. ಆದ್ರಿಂದ ಜನರು ಎಲ್ಲವನ್ನು ಬಹಳ ಒಂದು ವೈಡ್ ಆಂಗಲ್ ಇಂದ ನೋಡಿಕೊಂಡು ಇದೆಲ್ಲ ನಮಗೆ ಹೇಳಿದಲ್ಲ, ಇದು ಇವರ ಹೊಟ್ಟೆಪಾಡಿಗೋಸ್ಕರ, ಇವರ ಬೇಳೆ ಬೇಯಿಸೋಸ್ಕರ ಮಾತಾಡ್ತಾ ಇದ್ದಾರೆ. ನಾವು ಪ್ರಬುದ್ಧರಾಗಿ ನಮ್ಮ ಊರಿನ, ನಮ್ಮ ಸಮಾಜದ ಏಳಿಗೆಗಾಗಿ ನಾವೇನು ಮಾಡಬಹುದು, ನಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸ್ಕೊಂಡು ನಾವೇನು ಆ ಬಗ್ಗೆ ಚಿಂತಿತರಾಗಿ. ನಾವು ಉದಯಾಚಾರ್ಯ ಅವ್ರ ಹತ್ರ ಕೇಳಬೇಕು ನಾನು. RSS ಅನ್ನುವಂಥದ್ದು BJPಯನ್ನು ಅಂದರೆ ಆ ಒಂದು ರಾಜಕೀಯ ಪಕ್ಷಕ್ಕೆ ಧೈರ್ಯವಾಗಿ ನಿಂತಂಥದ್ದು ಅಥವಾ ಒಂದು ಶಕ್ತಿ ಇರುವಂಥದ್ದು RSS ಅನ್ನುವಂಥದ್ದು ನಾವು BJP ಹೇಳ್ಕೊಂಡು ಬಂದಿದೆ. RSS ಕೂಡ ಅದನ್ನು ಹೇಳ್ಕೊಂಡು ಬಂದಿದೆ. ಏನಾದರೂ ನಡೆಯುವುದಿದ್ರೆ ಅಲ್ಲಿ RSS ಇದ್ದು ಕಾರುಬಾರು ನಡೆಯುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆ ಪಕ್ಷವನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಏನಾದರೂ ಶಕ್ತಿ ಇದ್ದರೆ ಅದು RSSಗೆ ಅಂತ. ಇನ್ನು ಕುಮಾರಸ್ವಾಮಿ ಅವರು ಹೇಳುವಂಥ ಹೇಳಿಕೆಗಳಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ವಿಚಾರದಲ್ಲಿ ಅಂದರೆ ಕರ್ನಾಟಕದಲ್ಲಿ ಮುಂದೆ BJPಗೆ ಮಾತನಾಡಿದರೆ ಅಲ್ಲಿ ಬ್ರಾಹ್ಮಣರನ್ನು ಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನ ಅಲ್ಲಿ RSSನ ನಾಯಕರಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇಲ್ಲಿ ಈ ಹೇಳಿಕೆಯ ಬಳಿಕ ಈ ಸಮುದಾಯದ ಜೊತೆಗೆ RSS ಅಥವಾ BJPಯು ಒಂದು ಪ್ರಬಲ ರೀತಿಯಲ್ಲಿ ಅಥವಾ ಸಮರ್ಥವಾಗಿ ನಿಂತಿರೋದ್ರಲ್ಲಿ ವಿಫಲ ಕಂಡಿದ ಅಂತ. ಅಂದರೆ ಬೇರೆ ಸಮುದಾಯಗಳಾಗ್ತಿದ್ರೆ ಬೇರೆ ರೀತಿಯಲ್ಲಿ ಉತ್ತರ ಸಿಗ್ತೈತೆ ಹೇಗೆ ಅಂತ ನೋಡಿ.
ಯಾರೇ ಮುಖ್ಯಮಂತ್ರಿ ಆಗಲಿ ನಮಗೆ ಏನು ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿ ಆಗುವಂಥದ್ದು ಅದು ತಪ್ಪಬೇಕು. ಒಂದು, ಅವನು ಸ್ವಂತ ಅವನ ಮೆರಿಟ್ ಮೇಲೆ, ಅವನ ಒಂದು ಕೆಪಾಬಿಲಿಟಿ ಮೇಲೆ ಮುಖ್ಯಮಂತ್ರಿ ಆಗುವಂತಹ ಒಂದು ವಿಚಾರ ಇನ್ನು ಮುಂದಕ್ಕೆ ಬರಬೇಕು. ಯಾಕಂದರೆ ಇಷ್ಟರವರೆಗೆ ಇದೊಂದು ವಿಪರ್ಯಾಸ, ನಮ್ಮ ರಾಜ್ಯದ್ದಾಗಲಿ ದೇಶದ್ದಾಗಲಿ ಇದೊಂದು ವಿಪರ್ಯಾಸ. ಇಷ್ಟರವರೆಗೆ ಹಾಕ್ಕೊಂಡು ಬಂದಿದ್ದು ಜಾತಿ ರಾಜಕಾರಣವೇ. ಸೊ ಅದರ ಒಂದು ಎಂತ ಹೇಳ್ತಾರೆ, ಒಂದು ಅಂಶದ ಒಂದು ತುಣುಕು ಈಗ ಒಂದು ಮೊಳಕೆ ಬಿಟ್ಟಿದೆ ಅಷ್ಟೇ ಅಂತ ಹೇಳುವುದಲ್ಲದೆ ಬೇರೆ ಏನು ಹೇಳಿಕ್ಕಿಲ್ಲ. ಮತ್ತು ನೀವು ಹೇಳಿದಾಗ ಈಗ ಪ್ರಹ್ಲಾದ್ ಜೋಶಿ ಅವರನ್ನು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಪ್ರಕಾರ ಏನು CM ಪ್ರಾಜೆಕ್ಟಿಗೆ ಪ್ರೊಜೆಕ್ಷನ್ ಮಾಡ್ತಿದ್ದಾರೆ, ಬ್ರಾಹ್ಮಣರು ಆಗ್ತಾರೆ ಅಂತೇಳಿ. ಸೊ ಈ ಥರದ ಕೆಲವೊಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಬಹುಶಃ ಇವರ ತಲೆಯಲ್ಲಿ ಏನಿದ್ದಿರ್ಬೋದು ಅಂತ ಹೇಳಿದರೆ, ಈ ಹಲವಾರು ಈ ಕೆಲವು ಲಿಂಗಾಯತರಾಗಿರ್ಬೋದು ಅಥವಾ ಒಕ್ಕಲಿಗರ ಓಟುಗಳನ್ನು ನಾವು ಈ ಕಡೆ ಎಳೆದು ಆ ಥರದ ಏನೋ ಒಂದು ಲೆಕ್ಕಾಚಾರ ಬಹುಶಃ ಕುಮಾರಸ್ವಾಮಿ ಅವರದ್ದು ವರ್ಕೌಟ್ ಆಗುತ್ತಾ ಇಂಥ ಲೆಕ್ಕಾಚಾರ. ಅದೇ ನಾನು ಹೇಳಿದಲ್ಲ ನೋಡಿ, ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ನು ಮುಂದೆಗೆ ಹೇಗೆ ಲೆಕ್ಕ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜನರು ತುಂಬಾನೇ ಬೇಸತ್ತಿದ್ದಾರೆ ಈಗಿನ ರಾಜಕೀಯದಲ್ಲಿ. ಇಲ್ಲಿಯವರೆಗೆ ಒಂದು ಲೆಕ್ಕ ಇತ್ತು ಹೇಳಲಿಕ್ಕೆ ನಾವು ಹೇಳುವಂತೇಳಿ. ಯಾಕಂತ ಹೇಳಿದ್ರೆ ನೋಡಿ, ನಾವು ಎಷ್ಟೇ ಇಲ್ಲಿ ಬಂದು ಕೂತು ನಾವು ಜಾತಿ ಇದು ಮಾಡಬಾರ್ದು, ಎಲ್ಲ ಚಿಂತಕರು ಸುಮಾರು ಜನ ಎಲ್ಲ ಹೇಳ್ತಾರೆ, ಈ ಏನ್ ಹೇಳ್ತಾರೆ, ಈ ಸ್ಕೂಲಿನ ಅಪ್ಲಿಕೇಶನ್ ಫಾರ್ಮ್ ಇಂದ ಜಾತಿ ಕಾಲಮ್ ಅನ್ನು ತೆಗಿಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳಿ ಸುಮಾರೆಲ್ಲ ಹೇಳ್ತಾರೆ. ಬಟ್ ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್, ಅಂತದೆಲ್ಲ ಮಾಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ ಇಲ್ಲೆಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಸನಾತನ ಸಂಸ್ಕೃತಿ ಏನು ಅದಕ್ಕೆ ಒಂದು ಬೈಂಡ್ ಹಾಕೊಂಡು ಹೋಗಿಬಿಟ್ಟಿದೆ. ನೋಡಿ, ಒಂದು ಹಂತದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಜಾತಿ ಪದ್ಧತಿ ಬೇಕೋ ಬೇಡವಾ ಅಂತ ಹೇಳುವಂತಹ ಒಂದು ಚರ್ಚೆ ಒಂದು ಸೈಡಿಂದ ನಡೀತಾ ಇದ್ರೆ, ಈಗ ವೈಯಕ್ತಿಕವಾಗಿ ನಾನು ಹೇಳುವುದಾದ್ರೆ ಪ್ರತಿಯೊಬ್ಬರಿಗೂ ಅವರವರ ಒಂದು ಜಾತಿ ಅಂತ ಏನಿದ್ರು ಅದು ಖಂಡಿತವಾಗಿಯೂ ಬೇಕು. ಅದರ ಮೇಲೆ ಅವರಿಗೆ ಗೌರವ ಇರಬೇಕು. ಮತ್ತೆ ಸಮಾಜಕ್ಕೆ ಬರುವಾಗ ಅದು ಅವರ ಒಳಗೆ ಇರಬೇಕು. ಅದನ್ನು ಹೊರಗಡೆ ಪ್ರದರ್ಶಿಸಿ ನಾನು ಆ ಜಾತಿಯವ, ಮೇಲ್ಜಾತಿಯವ, ಕೀಳ್ಜಾತಿಯವ ಅಂತ ಹೇಳಿ ಒಂದು ಏನು ಭೇದ ಭಾವ ಮಾಡುವುದೇನಿದ್ರು ನೋಡಿ ಅದನ್ನು ಖಂಡಿತವಾಗಿಯೂ ನಿಲ್ಲಿಸಬೇಕು. ಮತ್ತೆ ಯಾರಿಗೆ ಕ್ಷಮತೆ ಇದೆಯಾ ಅವನು ಅದರ ಒಂದು ಲೀಡರ್ಶಿಪ್ ಅನ್ನು ತಗೊಳ್ಬೇಕು. ಅಲ್ಲಿ ಜಾತಿ ಉದಯ್ ಅವ್ರ ಹತ್ರ ನಾನು ಕೇಳಿದೆ ಈಗಾಗಲೇ, ಬಿಜೆಪಿ ಇದನ್ನ ಎದುರಿಸೋದಕ್ಕೆ ಮುಂದಾಗ್ಲಿಲ್ಲ ಅಂದ್ರೆ ಈ ಬ್ರಾಹ್ಮಣರ ಪರ ನಿಲ್ಲೋದಕ್ಕೆ ವಿಫಲ ಕಂಡ್ಕೊಂಡಿತಾ ಅಂತ ನಾನು ಕೇಳುವಂಥದ್ದು. ನೋಡಿ, ಆ ರೀತಿ ಅಂತ ಹೇಳಕ್ಕೆ ಆ ಸಮುದಾಯದ ಪರ ನಿಂತಿಲ್ಲ ಅಂತ ಕಾಣ್ತಾ ಇದೆಯಾ ಹೇಗೆ ಅಂತ ನೋಡಿ, ನಾವು ಹಾಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬ್ರಾಹ್ಮಣರು ಕೇವಲ ಬಿಜೆಪಿಯಲ್ಲಿ ಮಾತ್ರ ಗುರುತಿಸಿಕೊಂಡಿಲ್ಲ, ಎಲ್ಲ ಸಮಾಜದಲ್ಲಿಯೂ ಕೂಡ, ಎಲ್ಲ ಪಕ್ಷದಲ್ಲಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಬಹುಶಃ ನೀವು ನೋಡಿದಿರ್ಬೋದು, ಆ ಕಡೆ ಈಗ ಉತ್ತರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಕೆಲವು ಪ್ರಾದೇಶಿಕ ಪಕ್ಷಗಳಿವೆ, ಅಲ್ಲಿಯೂ ಕೂಡ ಬ್ರಾಹ್ಮಣರು ಗುರುತಿಸಿಕೊಂಡಿದ್ದಾರೆ. ಅಥವಾ ನೀವು ನಮ್ಮ ತೆಲಂಗಾಣ ಅಥವಾ ಆಂಧ್ರ ಅಲ್ಲೆಲ್ಲ ಹೋದ್ರೆ ಕೂಡ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗ ನಾನು ಒಬ್ಬ ಬ್ರಾಹ್ಮಣ ವರ್ಗಕ್ಕೆ ಸೇರಿದವನು. ಸೊ ನಾವು ಹಾಗೆ ಅಂತ ಹೇಳಿ ನಾವು ಎಲ್ಲರೂ ಈಗ ಬಿಜೆಪಿಯಲ್ಲಿ ಇಲ್ಲ ತಾನೆ. ಸೊ ಪ್ರತಿಯೊಬ್ಬರು ಈಗ ನೋಡಿ, ಒಂದು ಯೂನಿಟಿ ಒಂದು ಸಮಾಜದಲ್ಲಿ ಬರಬೇಕು ಅಂತ ಹೇಳಿದ್ರೆ ಆ ಸಮಾಜ ಹೇಗಿರ್ಬೇಕಂತ ಹೇಳಿದ್ರೆ ಎಲ್ಲ ಪಕ್ಷಗಳಲ್ಲಿಯೂ ಅವರ ಒಂದು ಜನರ ಇನ್ವಾಲ್ವ್ಮೆಂಟ್ ಇರಬೇಕು. ನಾವು ಒಂದೇ ಸೈಡ್ ವಾಲಿಕೊಂಡು ಹೋದ್ರೆ ಅದು ಸಮಾಜಕ್ಕೆ ದೊಡ್ಡ ಮಾರಕ. ಸೊ ಇಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ, ಈಗ ಬ್ರಾಹ್ಮಣರಿಗೆ ಒಂದು ವೇಳೆ ಅವರು ಏನೋ ಒಂದು ಪ್ರೊಜೆಕ್ಷನ್ ಮಾಡ್ತಾ ಇದ್ದಾರಂತ ಹೇಳಿದ್ರೆ ಏನ್ ತಪ್ಪು? ಅದು ಅವರವರ ಪಕ್ಷಕ್ಕೆ ಬಿಟ್ಟಂತಹ ಒಂದು ವಿಚಾರ. ಬಹುಶಃ ಪ್ರಹ್ಲಾದ್, ಈಗ ನಾವು ಪಕ್ಷಾತೀತವಾಗಿ ಮಾತಾಡುವುದಾದರೆ ಕೂಡ ನಮಗೂ ಅವರಿಗೂ ಎಂತ ಹೇಳ್ತಾರೆ, ಒಂದು ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳು ಇರಬಹುದು ನಮಗೂ ಅವರಿಗೆ. ಆದರೆ ಒಂದು ವೈಯಕ್ತಿಕವಾಗಿ ಹೇಳುವಾಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಏನು ಸಾಧಾರಣ ವ್ಯಕ್ತಿ ಅಲ್ಲ, ಒಳ್ಳೆ ಹುದ್ದೆಯಲ್ಲಿ ಇದ್ದವರೇ. ಅವರಿಗೂ ಕೂಡ ಕೆಪಾಬಿಲಿಟಿ ಇದೆ ಪ್ರಧಾನಿ ಮುಖ್ಯಮಂತ್ರಿ ಆಗುವಂತ, ಅಂದ್ರೆ ಇನ್ ಕೇಸ್ ರಾಜ್ಯದಲ್ಲಿ ಏನಾದರೂ ಬಂದರೆ ಅಂತ ಹೇಳುವಂತಹದ್ದು, ಬಂದರೆ ಅಂತ ಹೇಳುವಂತದ್ದು. ಅದೇ ಯಾಕೆ ಆಗುದಿಲ್ಲ? ತಾವು ನೇರವಾಗಿ ಹೇಳ್ತಾ ಇದ್ದೀರಾ ಆಗುದಿಲ್ಲ, ಸಾಧ್ಯವೂ ಇಲ್ಲ ಅಂತ ಹೇಗೆ ಹೇಳ್ತಾರೆ? ಇಷ್ಟು ದಿನಗಳಿಂದ ನಾವು ನೋಡಿದ್ದೇವೆ, ಕಳೆದ 5 ವರ್ಷಗಳಲ್ಲಿ ಇವತ್ತು ಅನೈತಿಕ ಸರ್ಕಾರ ರಾಜಕೀಯದಲ್ಲಿ ಅನೈತಿಕವಾದ ಮಾಡಿದಂತಹ ಕೂಸು ಇದು ಇವತ್ತು ನಡೆಯುವಂತಹ ಸರ್ಕಾರ. ಖುದ್ದು ಮುಖ್ಯಮಂತ್ರಿಯವರೇ ಆ ಪಕ್ಷದ ಮೂಲ ಸದಸ್ಯರಲ್ಲ. ಮಂತ್ರಿಮಂಡಲದಲ್ಲಿರುವ ಹೆಚ್ಚಿನ ಸದಸ್ಯರು ಅವರ ಮೂಲ ಪಕ್ಷದಿಂದ ಬಂದಲ್ಲ. ಯಾವ ಧ್ಯೇಯ, ಯಾವ ಸಿದ್ಧಾಂತ? ಜನರನ್ನು ಮಂಗ ಮಾಡುವಂಥದ್ದು. ಧ್ಯೇಯ ಸಿದ್ಧಾಂತ ಇದ್ದವರು ಪಕ್ಷದಿಂದ ಪಕ್ಷಕ್ಕೆ ಹಾರುವಂತ ಮಂಗಗಳನ್ನ ತಂದು ಇವತ್ತಲ್ಲಿ ಎಷ್ಟು ಮಂತ್ರಿಗಳನ್ನಾಗಿ ಮಾಡಿದ್ದೀವಿ. ಮೊನ್ನೆ ಕಳೆದ ಚುನಾವಣೆಯಲ್ಲಿ ಕೂಡ ಅಲ್ಲಿ ಒಂದು ಮ್ಯಾಂಡೇಟ್ ಕ್ಲಿಯರ್ ಆಗಿ ಯಾರಿಗಿತ್ತು? ಯಾರದೋ ವಿಫಲತೆಯನ್ನ ಇವರು ಸದ್ಬಳಕೆ ಮಾಡಿಕೊಂಡು ಅಲ್ಲಿ ಆಪರೇಷನ್ ಅನ್ನು ಮಾಡಿಕೊಂಡು, ಆಪರೇಷನ್ ಕಮಲ ಅದು ಇದೆಲ್ಲ ಮಾಡಿಕೊಂಡು ದುಡ್ಡಿನ ದಾಹವನ್ನ ತೋರಿಸಿ ದುಡ್ಡಿನಿಂದ ಖರೀದಿಸಿ ಇವತ್ತು ಅನೈತಿಕವಾದಂತಹ ಸರ್ಕಾರ ನಡೆಸ್ತಿದ್ದಾರೆ. ರಾಜಕೀಯ ತಂತ್ರಗಾರಿಕೆ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ? ರಾಜಕೀಯ ತಂತ್ರಗಾರಿಕೆ ಅಲ್ಲ, ಇದು ಕುತಂತ್ರ ಹೇಳುವಂತ. ನಾವು ತಂತ್ರಗಾರಿಕೆ ಅಂತ ಹೇಳಿದ್ರೆ ಕುತಂತ್ರಗಾರಿಕೆ. ನೋಡಿ, ಬಿಜೆಪಿ ಅವರ ರಾಜಕೀಯ ತಂತ್ರಗಾರಿಕೆ ಏನಂತ ಹೇಳಿದ್ರೆ, ಒಂದು ಕಾರ್ಯಕ್ರಮಕ್ಕೆ ಹೋಗುದು, ಅಲ್ಲಿ ಹೇಳುದು ಎಂತ ಗೊತ್ತಾ, ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಎಲ್ಲರನ್ನು ತೋರಿಸು. ಎಲ್ಲರೂ ಅವಾಗ ಎಣಿಸ್ತಾ ಹೇಳಿದ್ರೆ ವೇದಿಕೆಯಲ್ಲಿ ದೊಡ್ಡ ಲೀಡರ್ಸ್ನವರು ಈ ಸಭೆಗೆ ಮಾತಾಡುವಾಗ ಬಹುಶಃ ಇವರು ಹೇಳಿದ್ದು ಸತ್ಯ ಅಂತ ಹೇಳಿದ್ರು. ಅದು ಹೇಗಾಗ್ತಿದೆ ಅಂತ ಹೇಳಿದ್ರೆ ಅವರ ಒಳಗೆ ಒಂದು ಭಯ ಇದೆ.
ಈಗ ಒಬ್ಬ ಎಂತ ಹೇಳ್ತಾರೆ, ಒಂದು ಪುರುಷತ್ವ ಕಳೆದುಕೊಂಡ ಒಬ್ಬ ವ್ಯಕ್ತಿ ನಾನು ಗಂಡಸು ಅಂತ ಹೇಗೆ ಒಂದು 4 ಕಡೆ ಬೊಬ್ಬೆ ಹಾಕೊಂಡು ಹೇಳಿಕೊಂಡಿದ್ರೆ ಆ ರೀತಿಯ ಪರಿಸ್ಥಿತಿಯಲ್ಲಿ ಇವಾಗ ಬಿಜೆಪಿಯ ಒಂದು ಸ್ಥಿತಿ ಇದೆ. ಸೊ ಅವರಿಗೆ ಈಗ ಇಲ್ಲ, ಜನರಿಗೆ ಸಪೋರ್ಟ್ ಇಲ್ಲ, ಬ್ಯಾಕ್ ಡೋರ್ ಇಂದ ಏನ್ ಸಪೋರ್ಟ್ ಇಲ್ಲ ಅವರಿಗೆಲ್ಲ. ಸೊ ಈಗ ಎದುರೆದುರಲ್ಲಿ ಯಾರಾದ್ರೂ ಒಬ್ಬರು ಬಂದು ಈಗ ಇದು ನಡೆಯುವಂತ ವಿಚಾರಗಳು ಇನ್ನೊಂದು ವಿವಾದಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದೀರಾ? ಇಲ್ಲ, ಇದು ವಿವಾದಕ್ಕೆ ಎಡೆ ಅಂತಲ್ಲ, ಇದು ಇದ್ದ ವಾಸ್ತವ ಸತ್ಯ. ಇದು ವಾಸ್ತವ ಸತ್ಯ. ಯಾರು ಇಲ್ಲ ಅವರ ಜೊತೆ. ಅವರು ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ, ಈಗ ಸರ್ವೆಗಳು ಓಕೆ, ಎಲ್ಲಿ ನೋಡಿ ಎಂತ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಎಲೆಕ್ಷನ್ ನಡೆದ್ರೆ ಬಿಜೆಪಿಗೆ ಇಷ್ಟು ಓಟು ಬರ್ತದೆ, ಅಷ್ಟು. ಇದು ಏನ್ ಗೊತ್ತಾ, ಇದೊಂದು ಗಿಮಿಕ್, ಜನರ ತಲೆಯಲ್ಲಿ ಒಂದು ಫೀಡ್ ಮಾಡಿ ಇಡುವಂತದ್ದು. ಓಕೆ ನಾವು ಇಷ್ಟು ಸಪೋರ್ಟ್ ಇದೆಯಾ ಅಂತೇಳಿ ಅವಾಗ ನಮಗೂ ಒಂಥರ ಫೀಲ್ ಆಗತ್ತೆ. ಬಹುಶಃ ಇದೆ. ಈಗ ನೋಡಿ, ಈಗ ರೀಸೆಂಟ್ಲಿ ಆಗಿ ಕೆಲವೊಂದೊಂದು ಪೇಡ್ ಮೀಡಿಯಾಗಳು ಸರ್ವೆಗಳು ರಿಲೀಸ್ ಮಾಡುದು, ಮೋದಿಜಿ ಅವರು ವಿಶ್ವದಲ್ಲೇ ನಂಬರ್ 1 ಅಂತ ಏನೋ ಮಾರ್ನಿಂಗ್ ಲೈಟ್ ಎಂತದ ಒಂದು ಚಾನೆಲ್ ನವರು ಒಂದು ಸರ್ವೆಗಳನ್ನೆಲ್ಲ ಮಾಡ್ತಿದ್ದಾರೆ. ಬಟ್ ಅದರ ಅಸಲಿಯತ್ತು ಏನು ಅಂತ ಹೋಗ್ಲಿಕ್ಕೆ ಯಾರು ಹೋಗುದಿಲ್ಲ. ಅದರ ಅಸಲಿಯತ್ತು ಬೇರೆ ಇದೆ. ಅವರು ಕೇವಲ ಸರ್ವೆ ಮಾಡೋದು 22 ದೇಶಗಳಲ್ಲಿ ಇಂಡಿವಿಜುವಲ್ ಆಗಿ. US ನಲ್ಲಿ ಅವರೊಂದು 50,000 ಜನರದ್ದು ಸರ್ವೆ ಮಾಡ್ತಾರೆ. ಅದೇ ಭಾರತಕ್ಕೆ ಬರುವಾಗ 500ರಿಂದ 5,000 ಜನರನ್ನು ಒಂದು ಸ್ಯಾಂಪ್ಲಿಂಗ್ ತಗೊಂಡು ಸರ್ವೆ ಮಾಡುದು. ಸೊ ಇವರು ಏನ್ ಮಾಡ್ತಾರೆ, ಎಲ್ಲ ಅವರಿಗೆ ಬೇಕಿದ್ದವರ ಜನಗಳನ್ನೇ ಇಟ್ಟುಕೊಂಡು ಮಾಡಿಕೊಂಡೆಲ್ಲ ಮಾಡಿ ಇದು ಹೀಗೆ ಅಂತ ಹೇಳಿ ಏನೇ ಇರಲಿ. ಈಗ ಕುಮಾರಸ್ವಾಮಿ ಅವರ ಈ ಒಂದು ಮಾತುಗಳು ಅಥವಾ ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಅನ್ನುವಂಥದ್ದು ಬಿಜೆಪಿಗೆ ವರದಾನ ಆಗಬಹುದಾ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಉದ್ಭವಿಸ್ತದೆ. ಒಂದು ರಾಜಕೀಯ ರಣರಂಗದಲ್ಲಿ ಇರುವ ಕಾರಣ ಸಂತೋಷ್ ಕಾಮತ್ ಅವರು ಏನು ಹೇಳ್ತಾರೆ? ಕುಮಾರಸ್ವಾಮಿ ಅವರ ಮಾತುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರಾಜಕೀಯದಲ್ಲಿ ಯಾವುದೇ ಪ್ರಭಾವ ಬೀರುವುದಿಲ್ಲ. ಓಕೆ, ಅಲ್ಲ, ನಾನು ರಾಜ್ಯ ರಾಜಕಾರಣ ಅಂತ ಹೇಳೋದು. ರಾಜ್ಯ ರಾಜಕಾರಣದಲ್ಲಿ ಅವರು ಕೆಲವೇ ಒಂದು ಬೆಲ್ಟ್ ಅಲ್ಲಿ ಅವರದೊಂದು ಪ್ರಭಾವ ಇದೆ. ಮತ್ತೆ ಇವರ ಸ್ಟೇಟ್ಮೆಂಟ್ ಇಂದ ಯಾವುದೇ ಇದಾಗುದಿಲ್ಲ. ಮತ್ತೆ ಇವತ್ತು ಅದಕ್ಕೆ ಪೂರಕವಾಗಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಇವತ್ತು ನಾನೊಬ್ಬ GSP ಸಮುದಾಯದಿಂದ ಬಂದವು. ಓಕೆ, ನೀವು ಔಟರ್ ಲುಕ್ ನೋಡುವಾಗ ಇಡೀ GSP ಸಮುದಾಯದವರು ಬಿಜೆಪಿಗೆ ಬೆಂಬಲಿಗರು ಅಂತ ಒಂದಿದೆ. ಇಲ್ಲ, ಖಂಡಿತ ಇಲ್ಲ. ಆ ಸಂದರ್ಭಕ್ಕೆ ಅನುಗುಣವಾಗಿ ಒಂದು GSP ಸಮುದಾಯದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ. ಆದ್ರಿಂದ ಅವರು ಆ ಸಂದರ್ಭಗಳಲ್ಲಿ ಬದಲಾವಣೆ ಬೇಕು ಅದು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ಉಳ್ಳಾಲ್ ಶ್ರೀನಿವಾಸ್ ಮಲ್ಯ ಅವರು ಕಾಂಗ್ರೆಸ್ನಲ್ಲಿದ್ದಂಥ ಧೀಮಂತ ನಾಯಕ, TFI ಇಂಥ ಹಲವಾರು ಧೀಮಂತ ವೈಕುಂಠ ಪಾಟೀಲ, ಹಲವಾರು ಧೀಮಂತ ನಮ್ಮ ನಾಯಕರು, ಸದಾಶಿವ ಭಂಡಾರಿ ಪ್ರಪ್ರಥಮ ಮೇಯರ್, ಇಂಥ ಹಲವಾರು ನಾಯಕರು ಆ ಸಂದರ್ಭಗಳಲ್ಲಿ GSP ಕಮ್ಯುನಿಟಿಯವರು ಕೂಡ ಕಾಂಗ್ರೆಸ್ನಲ್ಲಿದ್ದರು. ಅದರ ನಂತರ ಹಲವಾರು ನಾಯಕರು ಕಾಲಕ್ಕೆ ತಕ್ಕಂತೆ ಸಮಯ ಸಂದರ್ಭಕ್ಕೆ ಅನುಗುಣವಾದಂತೆ ಆ ಕಮ್ಯುನಿಟಿ ಲೀಡರ್ಸ್ ಬೇರೆ ಪಕ್ಷದೊಂದಿಗೆ ಗುರುತಿಸಿಕೊಂಡ್ರು. ಇವತ್ತು ಎಲ್ಲವನ್ನ ಅರಿತುಕೊಂಡು ಇವತ್ತು ಈ ಪಕ್ಷ ಜಾತಿಯು ಅಥವಾ ನಾವು ಆ ಪಕ್ಷದ ಗುರುತಿಸಿಕೊಳ್ಳುವಂತ ಯಾರಿಗೂ ಇಚ್ಛೆ ಇಲ್ಲ. ಇವತ್ತು ನಮ್ಮ GSB ಕಮ್ಯುನಿಟಿಯಲ್ಲಿ ಕೂಡ ಎಲ್ಲಾ ಪಕ್ಷಗಳನ್ನ ಬೆಂಬಲಿಸುವವರು ಪ್ರಾಮಾಣಿಕವಾಗಿ ಯಾರು ನಮ್ಮ ಸಮಾಜಕ್ಕೆ, ನಮ್ಮ ಸೊಸೈಟಿಗೆ ಒಳ್ಳೆಯದು ಮಾಡ್ತಾರೆ, ನಮ್ಮ ಇಲ್ಲ ಜನಜೀವನಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಯಾರು ಮಾಡ್ತಾರೆ ಅಂತವರಿಗೆ ನಾವು ಬೆಂಬಲಿಸುವಂತ ಸ್ಥಿತಿಗತಿ ಇವತ್ತು ನಮ್ಮ ಮಂಗಳೂರು. ಹೌದು, ಇದು ನೀವು ಹೇಳಿರುವಂತ ಈಗ GSP ಸಮುದಾಯ ಇತರ ಸಮುದಾಯಕ್ಕೆ ಅವರ ಒಂದು ಈಗ ನಾನು ನಮ್ಮ ಸಮುದಾಯದ ಹೇಳುದು, ನಮ್ಮ ಸಮುದಾಯದಲ್ಲಿಯೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಇದ್ರು. ಬಟ್ ಇವಾಗ ಅವರಿಗೆ ಕೂಡ ಬೇಸತ್ತು ಹೋಗಿದೆ. ಅವರು ಕೂಡ ಈಗ ನೋಡಿ ಇವಾಗ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ನನಗೆ ವೈಯಕ್ತಿಕವಾಗಿ ಹಲವಾರು ಫೀಡ್ಬ್ಯಾಕ್ಗಳು ಬರ್ತಾ ಇವೆ ಬೇರೆ ಬೇರೆ ಕಡೆಗಳಿಂದ. ನೋಡಿ, ಈಗ ಅವರೇ ಸರ್ವೆ ಮಾಡ್ತಿದ್ದಾರೆ. ಯಾರು ಬಿಜೆಪಿ ಅವರ RSS ನವರ ಸರ್ವೆಗಳೇ ಬರ್ತಿದೆ. ಅವರು ಮಾಡುವ ಸರ್ವೆ ಪ್ರಕಾರವೇ OBC ಇಂದ ಅದರ್ ಬ್ಯಾಕ್ವರ್ಡ್ ಕ್ರಾಸ್ ಇಂದ ಅದು ಒಂದು ದೊಡ್ಡ ಬಂಚ್ 59-60% ಇರುವಂತಹ ಒಂದು ವೋಟಿಂಗ್ ಬಂಚ್ ಅದು. ಅದರಲ್ಲಿ ಇವಾಗ ಹೆಚ್ಚಿನ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯಿಂದ ವಿಮುಖರಾಗಿ ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರೆ ಅಥವಾ ಬೇರೆ ಪಕ್ಷಗಳ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅಂತ. ಬಹುಶಃ ಇದು ಸರ್ವೆ ಹೇಳುವಂತದ್ದು ನಾವಲ್ಲ, ಇದು RSS ನವರೇ ಸರ್ವೆ ಮಾಡಿದ್ದಾರೆ. ಅವರೇ ಈಗಿನ ಪರಿಸ್ಥಿತಿಯಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಎಲೆಕ್ಷನ್ ನಡೆದ್ರೆ ಅವರಿಗೆ ಹೆಚ್ಚು ಹೇಳಿದ್ರೆ 60ರಿಂದ 65 ಸ್ಥಾನಗಳು ಬರ್ತದೆ ಅಂತ ಹೇಳಿ ಅವರ ರಿಪೋರ್ಟೇ ಹೇಳುವಂಥದ್ದು. ಇದು ನಾವು ಹೇಳುವಂಥದ್ದಲ್ಲ, ಇದು ಹಲವಾರು ಈ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಥವಾ ಬೇರೆ ಖಾಸಗಿ ಮಾಧ್ಯಮಗಳಲ್ಲಿ ಆಗಿದೆ. ಸೊ ಅದಕ್ಕೂ ಕೂಡ ನಾವು ಹೇಳಿದ್ದೆ ಅದೆಲ್ಲ ಸುಮ್ಮನೆ ಫೇಕ್ ಅಂತ ಹೇಳಿ ಒಬ್ರು ಹೇಳಿ, ಅದಕ್ಕೆ ನಾನು ಓಪನ್ ಆಗಿ ಹೇಳಿದೆ, ಇದು ನಿಜವಾಗಿಯೂ ಸರ್ವೆ ಫೇಕ್ ಅಂತಿದ್ರೆ ನೀವು ಬಿಂದಾಸ್ ಆಗಿ ಆ ಯಾರು ಸರ್ವೆ ಮಾಡಿದ ಚಾನೆಲ್ಗಳಿದ್ರೆ ಅವರ ಮೇಲೆ ಕೇಸ್ ಹಾಕಿ, ಅಲ್ಲ ಸತ್ಯಾಸತ್ಯತೆ ಗೊತ್ತಾಗ್ತದೆ ಏನು ಅಂತೇಳಿ. ಸೊ ಅವರ ಸರ್ವೆ ಪ್ರಕಾರನೇ ಹೇಳುವಂತಹದ್ದು OBC ಇಂದ ದೊಡ್ಡ ಮಟ್ಟದಲ್ಲಿ ಜನರು ಶಿಫ್ಟ್ ಆಗ್ತಿದ್ದಾರೆ. ಬಹುಶಃ ನಮ್ಮ ವಿಶ್ವಕರ್ಮ ಸಮಾಜ ಇರ್ಬೋದು, ಅಥವಾ GSB ಸಮಾಜ ಇರ್ಬೋದು, ಅಥವಾ ಮಡಿವಾಳ ಸಮಾಜ ಇರ್ಬೋದು, ಮುಂಡಾಳ ಸಮಾಜ, ಬೇರೆ ಬೇರೆ ಸಮಾಜದವರಿಂದ ತುಂಬಾ ಜನ ಇದರಿಂದ ಬೇಸತ್ತಾಗಿ ಶಿಫ್ಟ್ ಆಗ್ತಿದ್ದಾರೆ ಅಂತ.
ಎಸ್ ರೈಟ್. ಇನ್ನು ಸಂತೋಷ್ ಅವರನ್ನೇ ನಾನು ಕೇಳಬೇಕು, ಈ ಕುಮಾರಸ್ವಾಮಿ ಅವರ ಹೇಳಿಕೆ ಅನ್ನುವಂಥದ್ದು ಈ ಭಾಗದಲ್ಲಿರುವಂಥ JDS ನಾಯಕರುಗಳಿಗೆ ಈ ಬಾರಿ ಚುನಾವಣೆ ಎದುರಿಸುವುದಕ್ಕೆ ಕಗ್ಗಂಟಾಗೋದಿಲ್ವಾ ಅಂತ? ನೋಡಿ, ಒಂದು ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಹೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಅವಿಭಜಿತ ಜಿಲ್ಲೆಯಲ್ಲಿ ಒಂದು ಜನತಾದಳ ಅಥವಾ ಜನತಾ ಪಕ್ಷ ಒಂದು ಪ್ರಬುದ್ಧ, ಒಂದು ವೆರಿ ಸ್ಟ್ರಾಂಗ್ ಪಕ್ಷವಾಗಿತ್ತು. ಹಲವಾರು ಕಡೆಗಳಲ್ಲಿ ಹಲವಾರು ಶಾಸಕರನ್ನು ಹೊಂದಿದಂಥ ಪಕ್ಷ. ಸೊ ಕಾಲಕ್ರಮೇಣ ಅಲ್ಲಿ ಒಡಕುಗಳು ಓಡುತ್ತಾದಾಗ, ಅದು ಪಕ್ಷ ವಿಭಜನೆಗಳು ಆದಾಗ ಅದು ಗತಿಸಿ ಹೋಗಿದೆ. ಇವತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಇವತ್ತು JDS ಇಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಪಾಪ ಕೆಲವು ಪ್ರಾಮಾಣಿಕ ನಾಯಕರು ಉಳ್ಕೊಂಡಿದ್ದಾರೆ, ಇಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಇವತ್ತು JDSಗೆ ಇಲ್ಲಿ ಯಾವ ಪ್ಲಸ್ ಮೈನಸ್ ಅಂತ ಅದನ್ನು ಯಾವ ರೀತಿಯಲ್ಲಿ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ನಿಮ್ಮ ಲೆಕ್ಕದಲ್ಲಿ ಬರೋದಿಲ್ವ ಅದು? ಹಾಗಾದ್ರೆ JDS ಅನ್ನು ಈ ಬಾರಿ ನೀವು ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಅಂತೂ JDS ಸಾಧ್ಯ ಇಲ್ಲ. ನಮ್ಮ ಉಭಯ ಜಿಲ್ಲೆಗಳಲ್ಲಿ ಅದು ವಾಸ್ತವ ಸತ್ಯ, ಒಪ್ಪಿಕೊಳ್ಳಲೇಬೇಕು. ಹೌದು, ಅದು ಅವರ ನಾಯಕರಿಗೂ ಗೊತ್ತು, ಇಲ್ಲಿ ಬರಲ್ಲ. ನಾವು ಏನೋ ಒಂದು ಕಂಟೆಸ್ಟ್ ಮಾಡ್ಬೋದು ಅಂದ್ರೆ ಏನ್ ಗೊತ್ತಾ, JDS ಇಲ್ಲಿ ಬಂದಿಲ್ಲ ಅಂತಿಲ್ಲ. ಒಂದು ಸಲ ಈ ಬೇರೆ ಅಂದ್ರೆ ಒಂದು ವ್ಯಕ್ತಿಯ ಪ್ರಭಾವದಿಂದ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಒಂದು ಪ್ರಬುದ್ಧ ಒಂದು ನಾಯಕರಾಗಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಒಳ್ಳೊಳ್ಳೆ ಲೀಡರ್ಸ್ ಇದ್ರು. ನಾನು ಹಲವಾರು ವ್ಯಕ್ತಿಗಳನ್ನ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜುಡಿತ್ ಮಸ್ಕರಿನಸ್ ಅಂತ ಒಬ್ರು ಧೀಮಂತ ವ್ಯಕ್ತಿ, ಅವರು ಕಂಟಿನ್ಯೂಸ್ ಆಗಿ ವಿನ್ ಆಗ್ತಿದ್ರು. ಅದೇ ರೀತಿಯಲ್ಲಿ ನಮ್ಮ ಅಮರ್ನಾಥ್ ಶೆಟ್ಟಿ, ಅಪ್ಪಣ್ಣ ಹೆಗಡೆ, ಜಯಪ್ರಕಾಶ್ ಹೆಗಡೆ, ಇಂಥವರೆಲ್ಲ ಬಹಳ ಒಳ್ಳೊಳ್ಳೆ ನಾಯಕರಿದ್ರು. ಆ ಸಂದರ್ಭದಲ್ಲಿ ಆಗಿದೆ. ಬಟ್ ಇವತ್ತು ಅಸ್ತಿತ್ವವನ್ನು ಇವಾಗ ಈಗಿನ ಚುನಾವಣೆಗಳು ಒಂದಷ್ಟು ಹೇಳಿಕೆಗಳಿರ್ಬೋದು ಅಥವಾ ಒಂದಷ್ಟು ಘಟನೆಗಳನ್ನು ಆಧರಿಸಿ ಒಂದಷ್ಟು ವಿಚಾರಗಳನ್ನು ಆಧರಿಸಿ ಇರ್ತವೆ. ಅದು ಕೂಡ ಈ ಕೆಲವೊಂದು ಚುನಾವಣೆಗಳಲ್ಲಿ, ಅದು ಕೆಲವೊಂದು ಭಾಗಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ಮತ ಹಾಕೋದಕ್ಕಿಂತ ಪಕ್ಷವನ್ನು ನೋಡಿ ಅಥವಾ ಕೆಲವೊಂದು ವಿಚಾರಗಳನ್ನು ನೋಡಿ ಅಥವಾ ಆ ಸಂದರ್ಭಕ್ಕೆ ನಡೆದಂಥ ಒಂದಷ್ಟು ಘಟನೆಗಳು ಆ ಚುನಾವಣೆಯನ್ನು ನಿರ್ಧರಿಸ್ತವೆ. ಹಾಗಾಗಿ ನಾನು ಕೇಳುವಂಥದ್ದು, ಇಂಥ ಘಟನೆಗಳು ಈ ಭಾಗದ ನಮ್ಮ ಕರಾವಳಿ ಅಥವಾ ಈ ಬೆಲ್ಟ್ ಏನಿದೆ ನಮ್ದು, ಅಲ್ಲಿಗೆ ಎಫೆಕ್ಟ್ ಆಗೋದಿಲ್ವಾ ಅಂತ? ನೋಡಿ, ಕರಾವಳಿಯಲ್ಲಿ ಎಫೆಕ್ಟ್ ಆಗುವಂಥದ್ದು ಒಂದೇ, ಕೋಮು ದ್ವೇಷ. ಇಲ್ಲಿ ಜಾತಿಗಿಂತ ಪ್ರಬಲವಾದಂಥ ಎಫೆಕ್ಟ್ ಆಗುವಂಥದ್ದು ಧರ್ಮ. ಆ ಧರ್ಮದ ಆಧಾರದಲ್ಲಿ ನಡೆಯುವಂಥ ಕೊಲೆಗಳು, ಆ ಕೊಲೆ ಮೇಲೆ ನಡೆಯುವಂಥ ರಾಜಕಾರಣ, ಇದರಿಂದಾಗಿ ಎಫೆಕ್ಟ್ ಆಗ್ತದೆ. ಮತ್ತೆ ಯಾರೋ ಒಬ್ಬ ಬಂದು ಹಿಂದೂ ಕತ್ರೆ ಮೆಹೆ ಅಂತ ಒಂದು ವಿಷಯವನ್ನು ಹೇಳಿದ, ಜನರು ಪಾಪ ಏನೋ ಆಗ್ತಾಯಿದೆ ಅಂತೇಳಿ ಭಯಭೀತರಾಗ್ತಾರೆ. ಈ ಭಯವನ್ನು ಸೃಷ್ಟಿಸುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಕೆಳಗಿಂದ ಮೇಲೆ ತನಕ ಒಂದೇ ಪಕ್ಷ ಆಡಳಿತದಲ್ಲಿದೆ. ಆದ್ದರಿಂದ ಇನ್ನೂ ಕೂಡ ಅದೇ ವರ್ಡನ್ನು, ಅದೇ ಸೆಂಟೆನ್ಸನ್ನು ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಜನರು ಇವತ್ತು ತಿಳ್ಕೊಂಡಿದ್ದಾರೆ ಸರ್, ಅವರು ಅನುಭವಿಸಿದ್ದಾರೆ. ಮಾಡಿದುಣ್ಣೋ ಮಹಾರಾಯ ಅಂತ ಇದೆಯಲ್ಲ, ಅದು ಗಾದೆ ಸುಮ್ಮನೆ ಅಲ್ಲ. ಜನರು ಮಾಡಿದ್ದು ಅವರು ಅನುಭವಿಸಿದ್ದಾರೆ. ಇವತ್ತು ಅವರಿಗೆ ಅರ್ಥವಾಗಿದೆ. ನಮ್ಮ ಹೊಟ್ಟೆಪಾಡು, ನಾವು ಕಷ್ಟದಲ್ಲಿದ್ದಾಗ ನಮ್ಮ ಸಂಕಷ್ಟಗಳಿಗೆ ಯಾವುದೇ ರಾಜಕೀಯ ನಾಯಕರು ಅಥವಾ ರಾಜಕೀಯ ಪಕ್ಷಗಳು ನಮಗೆ ಏನು ಮಾಡುವುದಿಲ್ಲ. ಕೊರೋನಾ ಸಂದರ್ಭದಲ್ಲಿ ಕೂಡ ಜನರು ಅವರ ಹೊಟ್ಟೆ ಪಾಡಿಗೆ ಗತಿಯಿಲ್ಲದಂತಾದಾಗ ಕೂಡ ಯಾವ ನಾಯಕರು ಅವ್ರಿಗೆ ಸ್ಪಂದಿಸಲಿಲ್ಲ. ವಿರೋಧ ಪಕ್ಷದವರು ಏನು ಮಾಡಲಿಲ್ಲ. ನಾವೆಲ್ಲ ಆವಾಗ ರಾಜಕೀಯದಲ್ಲಿ ಇದ್ದವರಲ್ಲ. ನಾವು ಆ ಸಂದರ್ಭದಲ್ಲಿ ಒಂದು ಮಾನವೀಯತೆ ನೆಲೆಯಲ್ಲಿ ನಮ್ಮ ವ್ಯಾಪಾರಸ್ಥರಿಗೆ ಅಥವಾ ನಮ್ಮ ಒಂದು ಟ್ರೇಡಿಂಗ್ ಕಮ್ಯುನಿಟಿಗೆ ಏನಾದರೂ ಮಾಡಬೇಕು, ಅವರ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕಂತ ಮುನ್ನೆಲೆಗೆ ಬಂದವರು. ಇವತ್ತು ಮುನ್ನೆಲೆಗೆ ಬಂದ ಪರಿಸ್ಥಿತಿ ಮುಂದುವರೆದ ಭಾಗವಾಗಿ ಇವತ್ತು ರಾಜಕೀಯಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಖಂಡಿತವಾಗಿಯೂ ಆಮ್ ಆದ್ಮಿ ಪಾರ್ಟಿಯನ್ನು ನೆಚ್ಚಿಕೊಂಡು ನಾವು ಬಂದದ್ದು ಹೇಳಿದ್ರೆ ಜನಸಾಮಾನ್ಯನಾಗಿ ಬಂದದ್ದು. ಖಂಡಿತ ಯಾಕೆ ಬಂದದ್ದು ಹೇಳಿದ್ರೆ, ಇಲ್ಲಿ ಯಾವುದೇ ಜಾತಿ ಧರ್ಮದ ವಿಷಯ ನಮ್ಮ ಅಜೆಂಡಾದಲ್ಲಿ ಇಲ್ಲ. ಮುಂದೆ ಕೂಡ ನಾವು ಅದರ ಬಗ್ಗೆ ಅಲ್ಲ, ಈ ನಿಮ್ಮ ಎಜೆಂಡಾಗಳು ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥ ಧೈರ್ಯ ಇದೆ ಸರ್. ಯಾಕಂತ ಹೇಳಿದ್ರೆ ಕರಾವಳಿ ಜಿಲ್ಲೆಗಳನ್ನು ಗಮನಿಸಿದ್ರೆ ಹಿಂದುತ್ವ ಅನ್ನುವಂಥದ್ದು ಅಥವಾ ಕೇಸರಿ ಅನ್ನುವಂಥದ್ದು ಬಹಳಷ್ಟು ಎಫೆಕ್ಟ್ ಆಗುತ್ತೆ ಇಲ್ಲಿ. ಅಥವಾ ಧರ್ಮದ ವಿಚಾರ ನಿಮ್ಮ ಮಾತುಗಳಲ್ಲೇ ಇತ್ತು, ಧರ್ಮದ ವಿಚಾರದಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ ಚುನಾವಣೆಗೆ ಅಂತ. ನಿಮ್ಮ ಈ ಸಿದ್ಧಾಂತಗಳು ಇಲ್ಲಿ ವರ್ಕೌಟ್ ಆಗುತ್ತಾ ಸರ್? ನಮ್ಮ ಸಿದ್ಧಾಂತ ಏನು ಸರ್? ಜಾತಿ ಧರ್ಮದ ಅಗತ್ಯ ರಾಜಕೀಯದಲ್ಲಿ ಇಲ್ಲ ಎಂಬುದು ಒಬ್ಬ ಸ್ವಲ್ಪ ಬುದ್ಧಿ ಇದ್ದವನಿಗೆ ಅರ್ಥ ಆಗುವಂಥ ವಿಷಯ. ರಾಜಕೀಯದಲ್ಲಿ ಬೇಕಾದದ್ದು ಚಿಂತನಾಶೀಲ, ಅಭಿವೃದ್ಧಿಶೀಲ ವಿಷಯಗಳು. ಇವತ್ತು ನಮ್ಮ ಸರ್ಕಾರ ಏನು ಮಾಡ್ತಿದೆ, ಯಾವ ವಿಷಯಗಳು, ಇದಕ್ಕೆ ನಿಜವಾಗಿ ಯಾರು ವಿರೋಧ ಮಾಡಲಿಕ್ಕಿಲ್ಲ. ನಾವು ಏನು ಮಾಡ್ತಿದ್ದೆ ಅದನ್ನೇ ಕದ್ದು ಮುಚ್ಚಿ ಅವರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ಇರುವಂಥದ್ದು ಕೇವಲ ಇದೇ ವಿಚಾರಗಳು. ಅಪ್ಪಟ ದೇಶ ಪ್ರೇಮ. ನಾವು ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಾವು ದೇಶಭಕ್ತರಾಗಿರ್ಬೇಕು. ನಮ್ಮ ಪಕ್ಷ ಅದನ್ನು ಮೊದಲು ಹೇಳುವುದೇ, ನಾವು ನಮ್ಮ ದೇಶಕ್ಕಾಗಿ, ನಮ್ಮ ದೇಶಕ್ಕೆ ದೇಶಭಕ್ತರಾಗಿರ್ಬೇಕು. ಎರಡನೇ ನಾವು ಹೇಳೋದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಭ್ರಷ್ಟಾಚಾರ ಇವತ್ತು ತುಂಬಿಕೊಂಡು ಹುಡುಕಾದಿದೆ. ಏನೋ ಯಾರೋ ಒಬ್ಬ ಪೊಲೀಸ್ನವನು ದಾರಿಯಲ್ಲಿ ನಿಲ್ಲಿಸಿ 50 ರೂಪಾಯಿ 100 ರೂಪಾಯಿ, ಅದು ಭ್ರಷ್ಟಾಚಾರನಾ? ಅದು ಅಲ್ಲ, ಅದು ತೋರ್ಪಡಿಕೆ ಅಷ್ಟೇ. ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರಗಳು, ಕೋಟ್ಯಂತರ ರೂಪಾಯಿಗಳಲ್ಲಿ ಆಗುವಂತ ಅವ್ಯವಹಾರಗಳು, ಟೆಂಡರ್ ಪ್ರಕ್ರಿಯೆಯಲ್ಲಿ ಆಗುವಂತ ಅವ್ಯವಹಾರಗಳು, ಇದೆಲ್ಲ ಭ್ರಷ್ಟಾಚಾರ. 40% ಇವತ್ತು ಜನಜಗನಿದಾಗಿದೆ. ಪ್ರತಿಯೊಂದು ವಿಷಯದಲ್ಲಿ ಒಂದು ಯಾವುದೋ ಒಂದು ಮಠಕ್ಕೆ ಕೊಟ್ಟಂತ ಅದರಲ್ಲಿ ಕೂಡ ಪರ್ಸೆಂಟೇಜ್ ಕೇಳಿದ ವ್ಯವಹಾರ ಕೇಳಿದ್ದೇವೆ. ನಮ್ಮ ನಂತರ ಹಿಡಿದು ಎಲ್ಲರಿಗೂ ನಮ್ಮ ಮಕ್ಕಳಿಗೂ ಒಳ್ಳೆಯ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಆರೋಗ್ಯಕರ ವ್ಯವಸ್ಥೆಗಳು, ಮತ್ತೆ ಒಳ್ಳೆಯ ವಿಷಯ ಇರುವುದು. ಆವಾಗ ಇದು ವರ್ಕೌಟ್ ಆಗುತ್ತಾ ಇಲ್ಲ ಅಂತ ಕೇಳೋ ಪ್ರಶ್ನೆ ಇಲ್ಲ.
ಇದು ಜನಸಾಮಾನ್ಯರಿಗೆ ಬೇಕಾದಂತ ಮೂಲಭೂತ ವಿಷಯಗಳು. ಇದನ್ನು ದೆಹಲಿಯಲ್ಲಿ ಮಾಡಿ ತೋರಿಸಿದ್ದಾರೆ. ಪಂಜಾಬ್ನಲ್ಲಿ ಅನುಷ್ಠಾನ ಆಗ್ತಾ ಇದೆ. ಈಗಷ್ಟೇ ನಾವು 1 ವರ್ಷದ ಅವಧಿಯನ್ನು ಮುಕ್ತಾಯ ಮಾಡ್ತಿದ್ದೇವೆ. ಅಲ್ಲಿನ ರಿಪೋರ್ಟ್ ಕಾರ್ಡ್ ಅನ್ನು ನಿಮ್ಮ ಜನರ ಮುಂದೆ ನಾವು ಇಡ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಕೂಡ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಜನರು ಪ್ರಬುದ್ಧರಾಗಿ ಆಲೋಚನೆ ಮಾಡಿ, ಇಲ್ಲ ಇವರಿಗೆ ಒಂದು ಅವಕಾಶ ಕೊಡುವಂತ ನಿರ್ಧಾರ ಮಾಡಿದ್ರೆ, ಇವತ್ತು ನಮ್ಮ ಯುವ ಜನರು ಇದರ ಬಗ್ಗೆ ಥಿಂಕ್ ಮಾಡಿದ್ರೆ, ಯುವ ಜನರು ಇಂಜಿನಿಯರಿಂಗ್ ಮಾಡಿ MBA ಮಾಡಿ ಇವತ್ತು ಉದ್ಯೋಗವಿಲ್ಲ ದಾಡಾಡ್ತಿದ್ದಾರೆ. ಅವರು ಅರ್ಥ ಮಾಡಬೇಕು. ಸಂತೋಷ್ ಅವರೇ, ಚರ್ಚೆಯನ್ನು ಮುಂದುವರಿಸ್ತೀವಿ. ಬಹಳಷ್ಟು ಮಾತನಾಡುತ್ತಿದೆ. ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಇವತ್ತು ರಾಜ್ಯದ ರಾಜಕೀಯ ವಲಯದಲ್ಲೂ ಒಂದು ರೀತಿಯ ಸಂಚಲನ ಸೃಷ್ಟಿ ಮಾಡಿದೆ. ಅದು ಕರಾವಳಿ ಭಾಗಕ್ಕೆ ಎಫೆಕ್ಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಆದರೆ ರಾಜ್ಯ ಮಟ್ಟದಲ್ಲಿ ಬ್ರಾಹ್ಮಣ ಸಮುದಾಯ ಏನಿದೆ ಅದನ್ನು ಸಿಡಿದು ನಿಂತಿದ್ದಾರೆ. ಇದು ಹೇಳಿಕೆ ಸರಿಯಲ್ಲ, ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡ್ತೀವಿ ಪುಟ್ಟ ವಿರಾಮದ ಬಳಿಕ. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Big sale at Epoxy Resin Art Furniture. Exciting discounts up to 25% on all your purchases. Resin Art Furniture provides you exciting offers on epoxy and wall work, dining table, kitchen countertop, coffee table, wallets and keychain, fruit bowls, wall clock and customized work. Epoxy Resin Art Furniture, SO Enterprises. For more details, please contact us to 9108924173. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. S-Cube Project presenting S-Cube Nest. 1 BHK and 2 BHK apartments for sale. 1 BHK flat for just 24 lakh. 2 BHK at 27.5 lakh and 2 BHK at 34.5 lakh. S-Cube Nest just 150 meters away from Kolur Junction near St. Anthony's Church and Army Recruitment Office. For more details, please contact to 9590505656 or 944983430. ವಿರಾಮದ ಬಳಿಕ ಮತ್ತೆ ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ಇವತ್ತು ಬ್ರಾಹ್ಮಣ ವಾಕ್ಸಮರ ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ವಿ. ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಇವತ್ತು ಚರ್ಚೆಗಳ ಮೇಲೆ ಚರ್ಚೆ ಆಗ್ತಾ ಇದೆ. ಚರ್ಚೆ ಅನ್ನುವಂಥದ್ದು ನಿಲ್ತಾ ಇಲ್ಲ. ಸಮುದಾಯಕ್ಕೆ ಬಹಳಷ್ಟು ಬೇಸರ ಆಗಿದೆ ಅನ್ನುವಂಥದ್ದು ಒಂದೆಡೆ, ಆದರೆ ರಾಜಕೀಯ ವಲಯದಲ್ಲಿ ಬೇರೆ ರೀತಿಯ ಸಂಚಲನ ಆಗ್ತಾ ಇದೆ. BJPಗರು ಒಂದು ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ, ವಿಪಕ್ಷಗಳು ಒಂದು ರೀತಿಯ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರಾಜಕೀಯ ಲಾಭ ಯಾರಿಗೆ ಅನ್ನುವಂಥದ್ದು ಗೊತ್ತಿಲ್ಲ, ಆದರೆ ಸಮುದಾಯಕ್ಕೆ ನೋವಾಗಿದೆ ಅನ್ನೋಂಥ ವಿಚಾರವೂ ಕೂಡ ಸತ್ಯ ಆಗಿರುವಂಥದ್ದು. ಸ್ವಾಮೀಜಿಗಳು ಅಥವಾ ಆ ಸಮುದಾಯದ ಮುಖಂಡರು ಈ ವಿಚಾರವನ್ನು ಖಂಡಿಸಿದ್ದಾರೆ. ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ. ನಾನು ಈಗ ಉದಯಾಚಾರ್ಯ ಅವರ ಹತ್ರ ಕೇಳಬೇಕು, ಈ ಲೆಕ್ಕಾಚಾರಗಳ ಮೇಲೆಯೇ ಈ ಒಂದು ಸ್ಟೇಟ್ಮೆಂಟ್ಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅಂದರೆ ಕಿಂಗ್ ಮೇಕರ್ ಅನ್ನುವಂಥದ್ದು ಈ ಹಿಂದೆಯಿಂದಲೇ ರಾಜಕೀಯ ವಲಯದಲ್ಲಿ ರಾಜ್ಯ ರಾಜಕಾರಣ ಅಂತ ಸಂಬಂಧಪಟ್ಟಾಗ ಅಥವಾ ಬಂದಾಗ ಕುಮಾರಸ್ವಾಮಿ ಅವರನ್ನು ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಅವರ ಲೆಕ್ಕಾಚಾರಗಳು ಕೂಡ ಕೆಲವೊಮ್ಮೆ ಸರ್ಕಾರ ರಚಿಸುವಲ್ಲಿ ಅಥವಾ ಯಾವ ಸರ್ಕಾರ ಬರುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಈ ಹಿಂದೆಯಿಂದ ಕೂಡ ಜನರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ಈ ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ಕುಮಾರಸ್ವಾಮಿ ಮಾತನಾಡಿರ್ಬೋದಾ ಅಂತ ನೋಡಿ, ಈಗ JDS
ನಮ್ಗೆ ಇವಾಗ ಈ ಥರ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡುವಾಗ ಬಹುಶಃ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ನಮಗೆ ಒಂದು ಡೌಟ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಥರದ ಒಂದು ಸಂದರ್ಭಗಳಲ್ಲಿ ಇವರ ಹತ್ರ ಸ್ಟೇಟ್ಮೆಂಟ್ ಆದ್ರೆ ಅವ್ರು ಕೊಟ್ಟಿರೋ ಒಂದು ಹೇಳಿಕೆ ಬಿಜೆಪಿಯ ನಾಯಕರ ವಿರುದ್ಧ ಕೊಟ್ಟಿರುವಂತದ್ದು, ಅಥವಾ ಬಿಜೆಪಿ ಯಾರನ್ನ ಒಂದು ಒಳ್ಳೆಯ ಗೌರವದ ಸ್ಥಾನದಲ್ಲಿ ಇಟ್ಟಿದೆ ಸಾವರ್ಕರನ್ನ ಅವರ ವಿರುದ್ಧ ಕೊಟ್ಟಿರುವಂತದ್ದು ಅಂತ DNA-ಗಳು ನಮಗೆ ಬೇಡ ಅನ್ನುವಂತ ಮಾತನ್ನ ನೇರವಾಗಿ ಹೇಳಿದ್ದಾರೆ. ಇದು ಬಿಜೆಪಿಯ ಬಿ ಟೀಮ್ ಆಗುತ್ತೆ ನಿಮ್ಗೆ? ಬಿಜೆಪಿಯವರು ಕಾಲಕ್ಕೆ ಬೇಕಿದ್ದಾಗ ಹೇಗೆ ಬೇಕಾದರೂ ಆಡಿಸ್ತಾರೆ. ಅವರು ಯಾರನ್ನು ಬೇಕಿದ್ರೆ ಹೇಗೆ ಬೇಕಾದ್ರೆ ಆಡಿಸಿಗೆ. ಈಗ ತೀರಾ ಇತ್ತೀಚೆಗೆ ನೋಡಿದ್ದಿರ್ಬೋದು, ಶರಣ್ ಪಂಪೆಲ್ ಅವರ ಸ್ಟೇಟ್ಮೆಂಟ್ ನೋಡಿದ್ದಿರ್ಬೋದು. ಅವರು ಕೂಡ ಈ ಥರದ ಸ್ಟೇಟ್ಮೆಂಟ್ ಕೊಟ್ಟು ಏನೋ ಅವರಿಗೊಂದು ಅದರಲ್ಲಿ ಪ್ಲಸ್ ಆಗಬಹುದು ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿ ಮಾಡಿಸಿದ್ರು ಅವರ ಹತ್ರ ಕೂಡ. ಅಥವಾ ಕುಮಾರಸ್ವಾಮಿ ಅವರು ಅವರ ಫೇವರ್ ಆಗಿ ಕೊಟ್ರ ಗೊತ್ತಿಲ್ಲ, ಅದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಏನು ಅಂತ ಹೇಳಿ. ನೋಡಿ, ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಕರಾವಳಿ ಜಿಲ್ಲೆಯಲ್ಲಿ ಕಾಲಕ್ಕೆ ತಕ್ಕಾಗಿ ಆಯಾಯ ಕಾಲಕ್ಕೆ ತಕ್ಕಾಗಿ ಒಂದೊಂದು ಫ್ಯಾಕ್ಟರ್ಗಳು ಬಂದವು. ಈಗ ಕಳೆದ ಸಾರಿ ಈಗಿನ ಒಂದು ಮೋದಿ ಅಲೆ ಅಂತ ಹೇಳಿ ಬಂತು. ಅದಾದ ಮೇಲೆ ಅದು ಸ್ವಲ್ಪ ಡೌನ್ ಆಗ್ತಾ ಬರ್ತಿದ್ದಾಗ ಹಿಂದುತ್ವ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಹಿಜಾಬ್ ಅದು ಇದು ಬೇರೆ ಏನೋ ಮಣ್ಣು ಮೊಸಳೆ ಅಂತೇಳಿ ಇನ್ನೆರಡು ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಹಿಂದುತ್ವದ ಭದ್ರಕೋಟೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಇದ್ದದ್ದು, ಆಮೇಲೆ ಬಿಜೆಪಿ ಬಂತು, ಆಮೇಲೆ ಪುನಃ ಕಾಂಗ್ರೆಸ್ ಬಂತು. ಒಂದು ಟೈಮ್ನಲ್ಲಿ 8ರಲ್ಲಿ 7 ಸೀಟನ್ನು ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಆಮೇಲೆ ಈ ಕಳೆದ ಬಾರಿ 8ರಲ್ಲಿ 7 ಬಿಜೆಪಿ ಗೆದ್ದಿದೆ. ಸೊ ಹಾಗೆ ಹಾವು ಏಣಿಯ ಆಟ ಇಲ್ಲಿ ಜಿಲ್ಲೆಯಲ್ಲಿ ನಡೀತದೆ. ಆದ್ರಿಂದ ಇದನ್ನು ಭದ್ರಕೋಟೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈಗಿನ ಒಂದು ಸರ್ವೆ ಪ್ರಕಾರ ನೋಡುವಾಗ ಕೂಡ ಹೇಳೋದು ಓಪನ್ ಆಗಿ ಹೇಳುವಂಥದ್ದು. ಯಾಕಂದ್ರೆ ಇದರಲ್ಲಿ ಮುಚ್ಚುಮರೆ ಇಡುವಂಥದ್ದು ಏನಿಲ್ಲ. ಎರಡು ಕಡೆಗೂ ನಮಗೂ ಬಿಜೆಪಿ, ಕಾಂಗ್ರೆಸ್ನಲ್ಲಿ ಹಿಂದುತ್ವ ಇಲ್ವಾ? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಯಾರು ಹೇಳಿದ್ದು ಹಿಂದುತ್ವ ಇಲ್ಲ ಅಂದ್ರೆ? ಆದ್ರೆ ನಮ್ಮಲ್ಲಿ ಅವರಂತ ಡೋಂಗಿ ಹಿಂದುತ್ವ ಇಲ್ಲ. ನಮ್ಮಲ್ಲಿ ನಮ್ಮ ಹಿಂದುತ್ವ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತ ಹಿಂದುತ್ವ ನಮ್ಮದು. ನಾವು ಸನಾತನ ಹಿಂದೂ ಧರ್ಮವನ್ನು ಪಾಲಿಸುವವರು. ಅವರ ಡೋಂಗಿ ಹಿಂದುತ್ವವನ್ನು ಒಪ್ಪಿಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ಕೋಮುವಾದದ ಹಿಂದುತ್ವವನ್ನು ಒಪ್ಪಿಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ಓಕೆ, ಬಿಜೆಪಿ ಮಾಡುವಂಥದ್ದು ಹಾಗಾದ್ರೆ ಡೋಂಗಿ ಹಿಂದುತ್ವ ಖಂಡಿತವಾಗಿಯೂ ಅವರಲ್ಲಿ ಎಲ್ಲಿದೆ ನೈತಿಕತೆ, ಎಲ್ಲಿದೆ ಹೇಳಿ? ನಾವು ನೋಡಿ, ನಾವು ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತೇವೆ. ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಅದೇ ರೀತಿ ಇನ್ನೊಂದು ವಿಷಯ ಎಂತಂತ ಹೇಳಿದ್ರೆ, ನಾವು ನಮ್ಮ ಧರ್ಮವನ್ನು ಎಷ್ಟು ಪ್ರೀತಿಸ್ತೇವೋ ಅಷ್ಟೇ ನಾವು ಬೇರೆ ಧರ್ಮವನ್ನು ಕೂಡ ಪ್ರೀತಿಸಬೇಕು ಅಂತ ಹೇಳ್ತದೆ ನಮ್ಮ ಧರ್ಮ. ಹಾಗಿರುವಾಗ ಇವರು ನಮ್ಮ ಧರ್ಮ ಮಾತ್ರ ಶ್ರೇಷ್ಠ, ಬೇರೆ ಧರ್ಮಗಳು ಶ್ರೇಷ್ಠ ಅಲ್ಲ ಅಂತ ಹೇಳಿಕೊಂಡು ಹೋದ್ರೆ ಅದು ಒಂದು ರೀತಿಯಲ್ಲಿ ನಾವು ನಮ್ಮ ಧರ್ಮಕ್ಕೆ ಮಾಡಿದ ಅವಮಾನ ಅಲ್ಲ. ಸೊ ಈ ಪ್ರಶ್ನೆಯನ್ನು ಕೂಡ ಅವರಿಗೆ ಕೇಳಬೇಕಾಗ್ತದೆ. ಒಂದು ವಿಚಾರವನ್ನು ಉಲ್ಲೇಖ ಮಾಡಬೇಕು. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇರುವಾಗ ಒಂದು ವಿಚಾರ ಏನೋ ಒಂದು ನೋಡ್ಬೇಕು ಅನ್ನಿಸ್ತು. ಯಾಕಂತ ಹೇಳಿದ್ರೆ, ಒಂದು ಪೋಸ್ಟರ್ ಏನೋ ಕಂಡೆ ನಾನು ಕೂಡ. ಈ BJP ಯಾವ ರೀತಿಯ ಪಕ್ಷ ಅಂತ ಹೇಳಿದ್ರೆ, ಧರ್ಮ ಅಥವಾ ಒಂದಷ್ಟು ವಿರೋಧ ಚರ್ಚೆ ಅಂತ ಬಂದಾಗ ಇತರ ಧರ್ಮಗಳ ವಿರುದ್ಧ ಕಾರ್ಯಕರ್ತರು ತುಂಬಾನೇ ಮಾತಾಡ್ತಾರೆ. ಆದರೆ ಅದರ ನಾಯಕರುಗಳು ಎಲ್ಲ ಧರ್ಮಗಳಿಗೂ ಕೂಡ ಹೋಗ್ಬೋದು, ಅಥವಾ ಎಲ್ಲ ಧರ್ಮಗಳ ಜೊತೆಗೂ ಕೂಡ ನಾಯಕರ ಜೊತೆ ಕೂಡ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಳ್ಬಹುದು. ಈ ರೀತಿ ಒಂದು ಪಕ್ಷ ಇದ್ರೆ ಅದು BJP ಅನ್ನುವಂಥದ್ದು. ಇದೆಷ್ಟು ನಿಜ ಅಂತ ನಾನು ಕೇಳೋದು ನಿಮ್ಮ ಹತ್ರ, ಸುಮ್ಮನೆ ಇದು ಕೇಳಿದೆ ಅಲ್ಲ. ನೋಡಿ, ಈಗ ನೀವು ನೋಡಿದಿರ್ಬೋದು, ಇವರು ಹಿಂದುತ್ವ ಹಿಂದೂಗಳ ಪಕ್ಷ ಅಂತೆಲ್ಲ ಹೇಳ್ತಾರೆ. ಇದ್ದ ಬದ್ದ ಟೆಂಡರ್ಗಳನ್ನೆಲ್ಲ ಸಾಹೇಬರಿಗೆ ಕೊಟ್ಟು ಬಿಡ್ತಾರೆ ಇವರು. ಇವರಿಗೆ ವ್ಯವಹಾರ ಮಾಡಲಿಕ್ಕೆ ಮುಸಲ್ಮಾನರೇ ಬೇಕು ಇವರಿಗೆಲ್ಲ. ಸಾಮಾನ್ಯದವ ಯಾರಾದ್ರೂ ಹೋಗಿ ಒಂದು ಕೆಳಮಟ್ಟದಲ್ಲಿ ಯಾರಾದ್ರೂ ಹಿಂದೂ ಹೋಗಿ ಮುಸಲ್ಮಾನನ ಜೊತೆ ಏನಾದ್ರೂ ಸಂಪರ್ಕ ಇಟ್ಟರೆ ಅವನ ಹತ್ರ ಸಂಪರ್ಕ ಇಡಬೇಡಿ ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯ ಆಟೋ ಡ್ರೈವರ್, ಕಳೆದ ಸಾರಿ ಇದು ನಡೆದಂತ ವಿಚಾರಗಳು, ಅವನಿಗೆ ಯಾರಾದ್ರೂ ಒಂದೇ, ನಾವು ಹೀಗೇನೆ ಕೇಳುವಾಗ ಅಲ್ಲಿ ಹಿಂದೂ ಆಟೋ ಡ್ರೈವರ್ ಅವರಿಗೆ ಬಂದು ಹೇಳ್ತಾರಂತೆ ಸಂಘ ಪರಿವಾರದವರು, ನೀವು ಇನ್ನು ಮುಂದೆಗೆ ನಿಮ್ಮ ರಿಕ್ಷಾದಲ್ಲಿ ಮುಸಲ್ಮಾನರಿಗೆ ಬಾಡಿಗೆ ಕೊಂಡೋಗ್ಬೇಡಿ. ಇದು ಒಂದು ನಡೆದ ಘಟನೆ, ಪುತ್ತೂರಿನಲ್ಲಿ ಒಂದು ನಡೆದ ಘಟನೆ ಇದು. ಸೊ ಹೀಗೆಲ್ಲ ಇರುವಾಗ ಇದು ಯಾವ ತರದ ಹಿಂದುತ್ವ ಇದು? ಇದು ಪ್ರಶ್ನೆ ಮಾಡ್ಬೇಕಲ್ಲ ನಾವು. ಇದು ಪ್ರಶ್ನೆ ಮಾಡಿದ್ರೆ ನಾವು ಹಿಂದೂ ವಿರೋಧಿಗಳಾಗ್ತೇವೆ. ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ. ಇದರಿಂದ ಜನರು ಬೇಸತ್ತಿದ್ದಾರೆ. ಬಿಜೆಪಿ ಅವರ ಪ್ರಕಾರ ನೀವುಗಳೆಲ್ಲ ಹಿಂದೂ ವಿರೋಧಿಗಳು, ನಾವು ಹಿಂದೂ ವಿರೋಧಿಗಳು, ನಾವು ದೇಶದ್ರೋಹಿಗಳು. ನಾವು ಅಂತಲ್ಲ, ಅವರ ವಿರುದ್ಧ ಯಾರು ಮಾತಾಡ್ತಾರೆ ಅವರೆಲ್ಲರೂ ದೇಶದ್ರೋಹಿಗಳೇ. ಈಗ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಅವರಿಗೆ ದೇಶದಲ್ಲಿ ಸಪೋರ್ಟ್ ಇರುವಂತದ್ದು ಕೇವಲ ಒಂದು 20% ಜನಗಳು ಸಪೋರ್ಟ್ ಇದ್ದಾರೆ. ಬಾಕಿ ಉಳಿದ 80% ಜನರು ಏನಿದ್ದಾರೆ ನೋಡಿ, ಅವರು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಅಥವಾ ಬೇರೆ JDS ಇರ್ಬೋದು, ಸಮಾಜವಾದಿ ಇರ್ಬೋದು, ಅಥವಾ DMK, ಬೇರೆ ಬೇರೆ ಪಕ್ಷದಲ್ಲಿ. ಅದರ ಅರ್ಥ ಎಂತ ಹೇಳಿ, ಇವರು 20% ಜನರ ಎದುರಲ್ಲಿ ಬೇರೆ 80% ಜನಗಳು ಇವರಿಗೆ ವಿರೋಧಿಗಳು ಇದ್ದಾರೆ ಅಂತ ಹೇಳಿ ಅರ್ಥ. ಅದನ್ನು ಇವರು ಅರ್ಥ ಮಾಡಿಕೊಳ್ಳಿ. ಸಂತೋಷ್ ಅವರಲ್ಲಿ ನಾನು ಕೇಳಬೇಕು, ಕರಾವಳಿ ಭಾಗದಲ್ಲಿ JDSಗೆ ಪರ್ಯಾಯವಾಗಿ ಇವತ್ತು ಆಮ್ ಆದ್ಮಿ ನಿಲ್ತದ ಹೇಗೆ ಅಂತ? ಅಲ್ಲ, ಅದು ಪರ್ಯಾಯವಾಗಿ ಆಲ್ರೆಡಿ ನಾವು ಲೆವೆಲ್ ಅನ್ನು ಕ್ರಾಸ್ ಆಗಿದೆ.
ಇವತ್ತು ನಾವು ಪ್ರಾಮಾಣಿಕವಾಗಿ ಜನರೊಂದಿಗೆ ಬೆರೆತು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡ ನಮ್ಮ ಹೇಗೆ ಪ್ರೂವ್ ಪಕ್ಷವನ್ನು ಮಾಡ್ಕೊಂಡ್ರಿ ನೀವು ಅದನ್ನ ದಾಟಿ ಆಗಿದೆ ಅನ್ನುವಂಥದ್ದನ್ನ? ಅಲ್ಲ, ಇವತ್ತು ಯಾವುದೇ ಮಾಧ್ಯಮಗಳಲ್ಲಿ ಅವರು ನಮ್ಮನ್ನು ಕರೆಯುವಾಗ ಕೂಡ ಮೊದಲು ಅವರು ನಮ್ಮನ್ನು ಗುರುತಿಸಲಿಲ್ಲ, ಇಲ್ಲ ಪಕ್ಷ ಇಲ್ಲ ಅಂತೇಳಿ ಗುರುತಿಸಿರ್ಲಿಲ್ಲ. ಇವತ್ತು ಯಾವುದೇ ಮಾಧ್ಯಮಗಳಲ್ಲಿ ಕೂಡ ನಮ್ಗೆ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟು ನಮ್ಮನ್ನ ಕರಿತಾ ಇದ್ದಾರೆ. ಅದೇ ಒಂದು ಸಂಕೇತ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷ ಇಲ್ಲಿದೆ, ಇಲ್ಲಿ ಸದ್ದು ಮಾಡ್ತಾ ಇದೆ, ಇದು ಭವಿಷ್ಯದ ಪಕ್ಷ, ಖಂಡಿತ ಇದು ಮೇಲೆ ಬರೋ ಪಕ್ಷ ಅಂತ ಮಾಧ್ಯಮಗಳ ಕೂಡ ಗುರುತಿಸ್ತೇವೆ. ಇವತ್ತು ನೀವು ನಿಮ್ಮ ಚಾನಲ್ ಅಲ್ಲಿ ಕೂಡ ನಮ್ಮನ್ನು ಕರಿಬೇಕಾದ್ರೆ ಉದ್ದೇಶ ಏನು? ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಆಮ್ ಆದ್ಮಿ ಪಾರ್ಟಿ ಈಸ್ ಕಮಿಂಗ್ ಅಪ್ ಹಿಯರ್, ಸಮಥಿಂಗ್ ಈಸ್ ಹ್ಯಾಪನಿಂಗ್. ಇವರ ಮಾತುಗಳನ್ನು ಕೂಡ ಜನರಿಗೆ ತಿಳಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ನೀವು ಕರೆದಿರಿ. ಸೊ ಇದೇ ನಮಗೆ ಸಾಕ್ಷಿ. ಮತ್ತೆ ನಾವು ಜನರೊಂದಿಗೆ ಬೆರೀತಾ ಇದ್ದೇವೆ. ಹಲವಾರು ಜನರೊಂದಿಗೆ ಬೆರೀತಾ ಇರುವಾಗ ಜನರು ತೋರಿಸುವಂತಹ ಪ್ರೀತಿ, ಜನರು ದೂರದ ದೆಹಲಿಯಲ್ಲಿ ನಡೆದಂತಹ ಬೆಳವಣಿಗೆಗಳನ್ನ ಎಲ್ಲ ಗಮನಿಸಿದ್ದಾರೆ. ಇಲ್ಲಿ JDS ಅನ್ನ ಬೆಳೆಸುವಂತ ತಂತ್ರಗಾರಿಕೆಯನ್ನು ಕುಮಾರಸ್ವಾಮಿ ಅವರು ತೋರಿಸ್ತಾ ಇಲ್ವಾ? ಅಲ್ಲ, JDS ಅನ್ನ ಬೆಳೆಸುವ ಒಳ್ಳೊಳ್ಳೆ ನಾಯಕರಿದ್ರು. ಅವರು ಎಲ್ಲಾ ಪ್ರಯತ್ನಗಳನ್ನ ಮಾಡಿ ವಿಫಲತೆಯನ್ನು ಕಂಡು ಈಗ ವಿಮುಖರಾಗಿದ್ದಾರೆ. ಯಾಕೆ ಅವ್ರಿಗೆ ಆ ರೀತಿಯ ವಿಫಲತೆ ಆಯ್ತು? ನಿಮ್ಮ ಪ್ರಕಾರ, ನಿಮ್ಮ ಒಂದು ವ್ಯೂ ಪಾಯಿಂಟ್ ನಲ್ಲಿ ಹೇಳೋದಾದ್ರೆ JDSಗೆ ಈ ರೀತಿ ವಿಫಲ ಆಗೋದಕ್ಕೆ ಏನ್ ರೀಸನ್ ಇರಬಹುದು ಅಂತ? ಅಲ್ಲ, ಇಲ್ಲಿ ಪ್ರಬುದ್ಧ ನಾಯಕರುಗಳನ್ನ ಸೃಷ್ಟಿ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ. ಹಳೆಯ ನಾಯಕರು ಅವರೇ ಒಂದು ಬಿಡಾರ ಹೂಡಿದಾಗೆ ಹಾಗೆ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ನ ನಾಯಕರನ್ನ ಬೆಳೆಸಲಿಲ್ಲ. ಅದರಿಂದ ಜನರು ಕೂಡ ಆ ಕಡೆಗೆ ಅಟ್ರಾಕ್ಷನ್ ಆಗಬೇಕಾದ್ರೆ ಏನಾದರೂ ಮತ್ತೆ ಇನ್ನೊಂದು ನಾನೊಂದು ಗಮನಿಸುವಂಥದ್ದು. ಸೊ ಜಾತ್ಯತೀತ ಜನತಾದಳ ಅಂತ ಹೇಳಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಜಾತಿಗಳ ಎಲ್ಲ ಧರ್ಮಗಳ ಮತಗಳನ್ನು ತೆಗೆದುಕೊಂಡು ಇವರು ಮಾಡಿದಂತಹ ನಮ್ಮ ಅನೈತಿಕ ಸಂಬಂಧಗಳು, ರಾಜ್ಯ ಸರ್ಕಾರ ಮಾಡಿದ ಅಪಾರ್ಚುನಿಸ್ಟ್ ಪೊಲಿಟಿಕ್ಸ್, ಇಲ್ಲಿ ಕರಾವಳಿಯ ಜನರು ಬಹಳ ಪ್ರಬುದ್ಧರಾಗಿದ್ದಾರೆ. ಇಂಥದಕ್ಕೆಲ್ಲ ಅವರು ಯಾವಾಗಲೂ ಆಸ್ಪದ ಕೊಡೋದಿಲ್ಲ. ಆದ್ರಿಂದ ಆ ಪಕ್ಷ ವಿಮುಖವಾಗಿದೆ. ನೋಡಿ, ಮತ್ತು ಅವರಿಗೆ ದೊಡ್ಡ ಎಫೆಕ್ಟ್ ಬಿದ್ದದೆ ಅಂತ ಹೇಳಿದರೆ, ದಕ್ಷಿಣದಲ್ಲಿ BJPಗೆ ಪ್ರಪ್ರಥಮವಾಗಿ ಅವರು ಸಪೋರ್ಟ್ ಮಾಡಿ ಒಂದು ಎಂಟ್ರಿ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವರು ಅವರು. ಹಾಗಿರುವಾಗ ಈಗ ಎಲ್ಲ ಒಂದು ನಡೆಯುವಂಥ ವಿದ್ಯಮಾನಗಳು ನೋಡುವಾಗ ಬಹುಶಃ ಅವರ ಜೊತೆಗೆ ಏನೋ ಒಂದು ಸೆಟ್ಟಿಂಗ್ ಮಾಡಿಕೊಂಡಿದ್ದಾರಾ ಅಂತ ಹೇಳುವಂಥ ಕೂಡ ಡೌಟ್ ಕೂಡ ನಮಗೆ ಇಲ್ಲಿ ಒಂದು ಹಂತದಲ್ಲಿ. ಕಾಂಗ್ರೆಸ್ ಏಕಾಂಗಿ ಆಗಿಬಿಡ್ತಾ ಅಂತ ನೋಡಿ, ಕಾಂಗ್ರೆಸ್ ಏಕಾಂಗಿ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಪಕ್ಷಗಳ ಜೊತೆ ಅದು ಕೂಡ ಸೇರ್ಕೊಳ್ಳುತ್ತೆ. ನೋಡಿ, ಕಾಲಕ್ಕೆ ಸಂಘಟನೆ ತಕ್ಕಾಗಿ, ಮಾಡುತ್ತೆ. ಕಾಲಕ್ಕೆ ತಕ್ಕಾಗಿ ನಾವು ಕೂಡ ಚೇಂಜ್ ಹಾಕೊಂಡು ಹೋಗ್ಬೇಕಾಗ್ತದೆ. ನಾವು ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಅಲ್ಲ, ಈ ಬಾರಿ ರಾಜ್ಯದ ಚುನಾವಣೆ ಸಂಬಂಧಪಟ್ಟ ಅಲ್ಲ, ರಾಜ್ಯದ ಚುನಾವಣೆ ತಾವು JDS ಬಗ್ಗೆ ಹೇಳಿದ್ರೆ ಅದಕ್ಕೆ ನಾನು ನಿಮಗೆ ಕೇಳಿರೋ ಇಲ್ಲ. ನಾನು ನೋಡಿ, ವಿಷಯ ಏನಂತ ಹೇಳಿದ್ರೆ, ನಾವು ಕಾಂಗ್ರೆಸ್ನವರು ಇನ್ನು ಕಾಂಗ್ರೆಸ್ ಪಕ್ಷ ಹುಟ್ಟುವಾಗ ಅಥವಾ ಸ್ವತಂತ್ರ ನಂತರ ನಾವು ಅಧಿಕಾರ ಬಂದ ಮೇಲೆ ನಾವೇನು ಲೈಫ್ ಲಾಂಗ್ ನಾವೇ ಆಡಳಿತ ಮಾಡಿಕೊಂಡು ಕೂತ್ಕೊಳ್ತೇವೆ ಅಂತ ಹೇಳಿ ತಲೆಯಲ್ಲಿಟ್ಟು ಬಂದವರಲ್ಲ ನಾವು. ಯಾಕಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ನಮಗೆ ಖಂಡಿತವಾಗಿಯೂ ಪ್ರತಿಸ್ಪರ್ಧಿಗಳು ಬಂದೇ ಬರ್ತಾರೆ. ನಮ್ಮ ಪರಿಸ್ಥಿತಿ ಕೂಡ ಕೆಳಗೆ ಬಂದೇ ಬರ್ತದೆ. ಯಾಕಂತೇಳಿ ಎಷ್ಟೇ ದೊಡ್ಡ ವ್ಯಕ್ತಿ ಎಷ್ಟೇ ಪೊಸಿಷನ್ ಅಲ್ಲಿ ಇರಲಿ, ಓಕೆ, ಒಂದು ಜೀವನ ಚಕ್ರ ಇದ್ದಾಗ ಅದು ಮೇಲೆ ಹೋದ ಚಕ್ರ ಕೆಳಗೆ ಬರಲೇಬೇಕು, ಕೆಳಗಿದ್ದದ್ದು ಮೇಲೆ ಹೋಗ್ಲೇಬೇಕು. ಹಾಗಿರುವಾಗ ನಮಗೆ ಇಲ್ಲಿ ಏಕಾಂಗಿತನ ಅಂತ ಹೇಳುವಂಥದ್ದಲ್ಲ, ಮುಂದಿನ ಏನು ಹೇಳ್ತಾರೆ ರಾಜಕೀಯ ಬೆಳವಣಿಗೆಗಳು ಹೇಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಸರ್ಕಾರ ಫಾರ್ಮ್ ಮಾಡಿದಿರಬಹುದು ಸೆಂಟ್ರಲ್ ಅಲ್ಲಿ. ಆದ್ರೆ ಮುಂದಿನ ದಿನಗಳಲ್ಲಿ, ಯಾಕಂತ ಹೇಳಿ ನಾವು ಇನ್ ಬಿಟ್ವೀನ್ ಕೂಡ ನಾವು ನೋಡಿದ್ದೇವೆ, ಸಮ್ಮಿಶ್ರ ಸರ್ಕಾರಗಳು ಕೂಡ ಇದ್ದವು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಸಮ್ಮಿಶ್ರ ಸರ್ಕಾರವು ಕೂಡ ಬರಬಹುದು, ಅಥವಾ ಕಾಂಗ್ರೆಸ್ಸೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರಬಹುದು, ಅಥವಾ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರಬಹುದು, ಅಥವಾ ಆಮ್ ಆದ್ಮಿ ಪಾರ್ಟಿಗೂ ಕೂಡ ಬರಬಹುದು. ನಾವು ಹೇಳುವಂತ, ಯಾಕಂತ ಹೇಳಿದ್ರೆ ಇವರು ಕೂಡ ರಾಜಕಾರಣ ಮಾಡ್ಲಿಕ್ಕೆ ಬಂದದ್ದು. ಹಾಗಿರುವಾಗ ನಾವು ಯಾವುದೇ ಒಂದು ಪಕ್ಷವನ್ನು ನಾವು ಲೈಟ್ ಆಗಿ ನಾವು ಯಾರನ್ನು ತಕೊಂಡಿಲ್ಲ, ತಾತ್ಸಾರವಾಗಿ ಅಥವಾ ಒಂದು ಏನ್ ಹೇಳ್ತಾರೆ ಅವರನ್ನು ಒಂದು ಕೇರ್ಲೆಸ್ ಆಗಿ ನಾವು ಯಾರನ್ನು ತಕೊಂಡಿಲ್ಲ. ಯಾಕಂದ್ರೆ ಅದು ಯಾಕೆ ತಕೊಂಡಿಲ್ಲ ಅಂತ ಹೇಳಿದ್ರೆ ಅದು ನಾವು ಆ ಪಕ್ಷದ ಪ್ರತಿ ಕೊಡುವ ಅನುಭವ ಆಯ್ತಾ, ಅದು ನಾವು ಕೊಡುವ ಒಂದು ಗೌರವ ಅಲ್ಲ, ಅನುಭವ ಅಂತಲ್ಲ, ಇದು ನಾವು ಅನುಭವಿಸಲೇಬೇಕು. ಜೀವನ ಅಂತ ಮೇಲೆ ಕಷ್ಟ ಸುಖ ಎಲ್ಲ ಇದ್ದದೆ. ಹಾಗಿರುವಾಗ ಮನುಷ್ಯನಿಗೆ ಬಿಟ್ಟಿಲ್ಲ ಪಕ್ಷ ಯಾವ ಲೆಕ್ಕ. ಕಾಮತ್ ಅವರಲ್ಲಿ ನಾನು ಕೇಳಬೇಕು, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಗಮನಿಸೋದಾದ್ರೆ ಅಂದ್ರೆ ಈ ಕರಾವಳಿ ಭಾಗದಲ್ಲಿ JDS ಅನ್ನ ಮೀರಿ ನಾವು ಬೆಳೆದಿದ್ದೀವಿ ಅನ್ನೋ ಮಾತನ್ನ ಬಹಳಷ್ಟು ಗತ್ತಿನಿಂದ ಹೇಳ್ತಾ ಇದ್ದೀರಾ. ರಾಜ್ಯ ಮಟ್ಟದಲ್ಲಿ ನೋಡೋದಾದ್ರೆ ಆ ಮಟ್ಟಿನಲ್ಲಿ ಬೆಳೆದಿಲ್ಲ ಅನ್ನುವಂಥದ್ದು ತಮಗೆ ಗೊತ್ತು. ನಾನು ಗತ್ತಿನಿಂದ ಹೇಳಲಿಲ್ಲ, ನಾನು ಪ್ರಾಮಾಣಿಕವಾಗಿ ಇದ್ದ ಸ್ಥಿತಿಗತಿಯನ್ನು ನಿಮ್ಮ ಮುಂದಿಟ್ಟದ್ದು. ಇದರಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ನಾವು ಬಹಳ ಒಂದು ಸಾಮಾನ್ಯ ಜನರು. ಸೊ ಇಲ್ಲಿ ಗತ್ತು ಗೈರತ್ತು ಅದೆಲ್ಲ ಯಾವುದೇ ವಿಷಯ ಇಲ್ಲ. ನಾವು ಪ್ರಾಮಾಣಿಕವಾಗಿ ಏನಿದೆ ಇದ್ದದನ್ನ ಇದ್ದಾಗ ಹೇಳಿ. ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಕೂಡ ನಮ್ಮ ಪಕ್ಷ ಬಹಳಷ್ಟು ವೇಗದಲ್ಲಿ ಬೆಳೀತಾ ಉಂಟು. ನಮ್ಮ ಪಕ್ಷ 224 ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು 5 ಕ್ಷೇತ್ರಗಳಲ್ಲಿ ಒಂದು ಪ್ರಬುದ್ಧ ನಾಯಕರನ್ನ ಒಂದು ಹೈಲೈಟ್ ಮಾಡಿದೆ. ಆದಷ್ಟು ಬೇಗ ಅದರ ಏನು ಕ್ಯಾಂಡಿಡೇಚರ್ ಲಿಸ್ಟ್ ಏನೇ ಇರಲಿ, ರಾಜ್ಯ ಮಟ್ಟದಲ್ಲಿ ಗಮನಿಸೋದಾದ್ರೆ JDSಗೆ ಪರ್ಯಾಯ ಆಗುವಂತ
ಸಾಧ್ಯತೆಗಳಿದೆಯಾ ಅಥವಾ ಕಷ್ಟ ಸಾಧ್ಯ ಆಗುತ್ತೆ ನಿಮಗೆ? ಖಂಡಿತ ಸರ್, ನೀವು ನೋಡಿ ನಾಡ್ದು ವೋಟ್ ಪರ್ಸೆಂಟೇಜ್ ನಾವು ಎಷ್ಟು ತಗೊಳ್ತೇವೆ, ನಮ್ಮ ಎಷ್ಟು ಅಭ್ಯರ್ಥಿಗಳು ಗೆಲ್ತಾರೆ. ಪ್ರಾಮಾಣಿಕ ಪ್ರಯತ್ನ, ಎಲ್ಲ ಮಟ್ಟಿನ ಪ್ರಯತ್ನ. ಇದರ ಪೂರ್ವಭಾವಿಯಾಗಿ ಈಗ ನಾಡ್ದು ಈ ತಿಂಗಳ 26 ತಾರೀಕಿಗೆ ಕೇಜ್ರಿವಾಲ್ ರವರು ದಾವಣಗೆರೆಗೆ ಬರ್ತಾರೆ. ಮಧ್ಯ ಕರ್ನಾಟಕ ಭಾಗದಿಂದ ಒಂದು ಆಮ್ ಆದ್ಮಿಯ ಒಂದು ಚುನಾವಣಾ ಪ್ರಚಾರದ ಒಂದು ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅಲ್ಲಿಂದ ನಂತರ ವಿವಿಧ ನಾಯಕರುಗಳು, ದೆಹಲಿಯ ನಾಯಕರುಗಳು ಕೂಡ ನಮ್ಮ ಕರ್ನಾಟಕಕ್ಕೆ ಬರುವ ಇದ್ದಾರೆ. ಅದ ನಂತರ ಪಕ್ಷ ಪ್ರಾಮಾಣಿಕವಾಗಿ ಅತಿ ವೇಗದಲ್ಲಿ ಜನರನ್ನು ಆಕರ್ಷಿಸುವ ಕೆಲಸ ಮಾಡ್ತಾರೆ. ರೈಟ್. ಇನ್ನು ಕುಮಾರಸ್ವಾಮಿ ಅವರ ರಾಜಕೀಯ ವಲಯದಲ್ಲಿ ಅವರನ್ನ ಸರಾಸಗಟಾಗಿ ಸುಮ್ಮನೆ ನೋಡೋದಕ್ಕೆ ಆಗೋದಿಲ್ಲ. ಅವರು ಕೂಡ ಒಂದು ರೀತಿಯ ಚಾಣಕ್ಯತನದ ರಾಜಕಾರಣಿ ಅಂತ ಹೇಳಬಹುದು. ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಲೆಕ್ಕಾಚಾರಗಳನ್ನು ವರ್ಕೌಟ್ ಮಾಡೋ ರೀತಿಯಲ್ಲಿ ಅವರ ಪ್ರಯತ್ನಗಳು ಇರ್ತದೆ. ಈ ಬಾರಿಯ ಪ್ರಚಾರದಲ್ಲೂ ಕೂಡ ಅಷ್ಟೇ, ಎಲ್ಲಿ ಫೋಕಸ್ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಫೋಕಸ್ ಮಾಡಬೇಕನ್ನಂತ ಐಡಿಯಾವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಗಮನಿಸೋದಾದ್ರೆ JDSಗೆ ಈಗ ಇರ್ತಾ ಇರೋದು ಒಂದು ಕಡೆ ಪ್ರಚಾರ, ಇನ್ನೊಂದು ಕಡೆ ಇಂಥ ಒಂದು ವಿವಾದದ ಮಾತುಗಳ ಸಮರದ ರೀತಿಯಲ್ಲಿ ಬರ್ತಾ ಇರುವಂಥ ವಿಚಾರಗಳು. ಇದರ ನಡುವೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಇವೆಲ್ಲವೂ ಕೂಡ ಅಂತ ನೋಡಿ. ಕಳೆದ ಚುನಾವಣೆಯಲ್ಲಿ ಕೂಡ ಅವರಿಗೆ ಎಷ್ಟು ಸೀಟ್ ಬಂದದ್ದು? ಅವರು 2 ಪಕ್ಷಗಳು ಮಿತ್ರತ್ವ ಮಾಡಿಕೊಂಡು ಅಲ್ಲಿ ಅರ್ಧದಲ್ಲಿ ಒಬ್ಬರನ್ನೊಬ್ಬರನ್ನು ತೆಗಳಿ ಕೈ ಬಿಟ್ಟು ಹೋದವರು. 2020 ಮಾಡಿದ್ರು. ಆ ಪಕ್ಷದೊಂದಿಗೆ ಕೂಡ ಇದು ಏನಿಲ್ಲ, ಜನರು ಅರ್ಥ ಮಾಡಿದ್ದಾರೆ ಸರ್, ಇದು ಅಪಾರ್ಚುನಿಸ್ಟಿಕ್ ಪಕ್ಷ ಅಂತೇಳಿ. ಸಿದ್ಧಾಂತ ಯಾವುದೇ ಇಲ್ಲ, ಯಾರು ಕೂಡ ಆಗ್ತದೆ. ಅಪಾರ್ಚುನಿಟಿ ಸಿಕ್ಕಿದ್ರೆ ಯಾರು ಕೂಡ ಮೈತ್ರಿ ಮಾಡ್ಕೊಳ್ತೇವೆ. ಇದೆಲ್ಲ ನಡೆಯೋದಿಲ್ಲ. ಇವತ್ತು ಕೂಡ ನಾನು ಹೇಳ್ತೇನೆ, ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು ಬರುವ ಚಾನ್ಸೇ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಇವತ್ತಲ್ಲ ಇದ್ರು ನಾಳೆ ಖಂಡಿತ ಬರ್ತದೆ, ಅತ್ಯಂತ ವೇಗದಲ್ಲಿ ಬೆಳೀತಾ ಇದೆ. ಇವರದು ಉದ್ದೇಶಗಳೇ ಇಷ್ಟೇ, ನಮ್ಗೆ ಒಂದು 30-40 ಸಿಕ್ಕಿದ್ರೆ ಸಾಕು ಅಂತ ಹೇಳಿ. ಅಲ್ಲ, ಈ ಬಾರಿ ಕುಮಾರಸ್ವಾಮಿ ಅವರ ಮಾತುಗಳಿದೆ, ಈ ಬಾರಿ ಪೂರ್ಣ ರೀತಿಯ ಸಹಕಾರ ಜನತೆ ಕೊಡಬೇಕು, ಜೊತೆಗೆ ಸಂಪೂರ್ಣವಾದಂಥ ಬೆಂಬಲದ ಜೊತೆ ನಾವೇ ಒಂದು ಸರ್ಕಾರ ಮಾಡ್ತೀವಿ, ಇದಕ್ಕೊಂದು ಆಶೀರ್ವಾದ ಮಾಡ್ಬೇಕನ್ನೋ ಒಂದು ಮಾತುಗಳನ್ನು ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ನಾವು ಅದಕ್ಕೋಸ್ಕರ ಒಂದು ಒಳ್ಳೆಯ ರೀತಿಯ ಯೋಜನೆಗಳನ್ನು ಇಟ್ಟಿದ್ದೀವಿ ಅನ್ನೋದು ವರ್ಕೌಟ್ ಆಗ್ಬೋದು. ಅಲ್ಲ, ಯೋಜನೆಗಳನ್ನು ಅವ್ರು ಪ್ರತಿ ಸಲ ಮಾಡ್ತಾರೆ. ಅವರು ತಂತ್ರಗಾರಿಕೆ ಮಾಡ್ಬೋದು, ಚಾಣಕ್ಯ ನೀತಿಯನ್ನು ಮಾಡ್ಬೋದು, ಅದೆಲ್ಲ ಬೇರೆ ವಿಷಯ. ಬಟ್ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸರ್, ಇಲ್ಲಿ ನಮ್ಮ ಕರಾವಳಿಯ ಉಭಯ ಜಿಲ್ಲೆಗಳಲ್ಲಿ ಇಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಅದರಲ್ಲಿ ಯಾವ ಅವರು ಸರ್ಕಸ್ ಮಾಡಿದ್ರು ಕೂಡ ಅಲ್ಲಿ ಅವರ ಸ್ಥಾನ ಮತ್ತೆ ಪ್ರಬಲ ಆಗುವುದಿಲ್ವ? ಇಂಪಾಸಿಬಲ್. ಉದಯಾಚಾರ್ಯ, ರಾಜ್ಯ ರಾಜಕಾರಣವನ್ನು ನೋಡಿದಾಗ ಈ ಕುಮಾರಸ್ವಾಮಿ ಅವರ ಟೆಕ್ನಿಕ್ಗಳು ಅಥವಾ ಇಂಥ ಮಾತುಗಳು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ? ನೋಡಿ, ಒಂದು ಹಂತದಲ್ಲಿ ಹೇಳುವುದಾದ್ರೆ ಪ್ರಬಲ ರಾಜಕಾರಣಿಯವರು, ಹಿರಿಯ ರಾಜಕಾರಣಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ ದೊಡ್ಡ ಸ್ಥಾನಗಳನ್ನು ಪಡೆದವರು. ಸೊ ಅವರನ್ನು ಯಾವತ್ತೂ ಕೂಡ ನಮ್ಮ ಪಕ್ಷ ಲೈಟ್ ಆಗಿ ತಗೊಂಡಿಲ್ಲ. ನಮ್ಮ ನಾಯಕರು ನಾವು ಸ್ಟೇಟ್ಮೆಂಟ್ ಕೊಡ್ಬೋದು, ಬಟ್ ನಾವು ಯಾರನ್ನು ಅವನೊಬ್ಬ ಒಂದು ಲೈಟ್ ವ್ಯಕ್ತಿ ಅಂತೇಳಿ ನಾವು ಯಾವತ್ತೂ ನಾವು ಕನ್ಸಿಡರ್ ಮಾಡಲಿಲ್ಲ. ಅದೇ ರೀತಿ ಅವರೊಂದು ಅವಕಾಶವಾದಿ ರಾಜಕಾರಣಿ ಅಂತ ಹೇಳ್ಬೋದು. ಅದೇ ಇವರು ಹೇಳಿದಾಗೆ ಅವರು ಸಿದ್ಧಾಂತ ಇಲ್ಲ, ಯಾರೊಟ್ಟಿಗೆ ಬೇಕಿದ್ರೂ ಸೇರ್ಕೋತಾರೆ. ಅನೈತಿಕ ಸರ್ಕಾರಗಳು ಕೂಡ ಮಾಡಿದ್ದಾರೆ ಅವರು. ಮತ್ತೆ ಕಡೆಯದಾಗಿ ಕೈ ಕೊಟ್ಟು ಬಿಟ್ರು ಯಡಿಯೂರಪ್ಪರಿಗೆ ಚಾನ್ಸ್ ಆಯ್ತು ಒಂದು. ಸೊ ಆ ರೀತಿಯಾದಂಥ ಒಂದು ಮೂರ್ಖತನದ ಒಂದು ಪರಮಾವಧಿಯ ಒಂದು ರಾಜಕಾರಣದಿಂದ ಬಹುಶಃ ಅವರ ಮೇಲೆ ಏನಂತ ನೋಡಿ, ಈಗ ಸರ್ವೆಗಳು ಬಂದಿವೆ. ಸೊ ಸರ್ವೆಗಳ ಪ್ರಕಾರ ಈಗಿನ ಒಂದು ಟ್ರೆಂಡ್ ಪ್ರಕಾರ, ಸರ್ವೆಗಳನ್ನು ಬಿಟ್ಬಿಡಿ, ಇವಾಗ ಒಂದು ಸರ್ವೆ ಆಗುತ್ತೆ, ಇನ್ನೊಂದು ಸ್ವಲ್ಪ ಸಮಯ ಬಿಟ್ಟರೆ ಇನ್ನೊಂದು ಸರ್ವೆ ಆಗುತ್ತೆ, ಅದರಲ್ಲಿ ಆದರೆ ಒಂದು ನೋಡ್ಬೇಕಂತ ಹೇಳಿದರೆ, ಈಗ ಕಂಟಿನ್ಯೂಸ್ ಆಗಿ ಬಂದಂತ ಸರ್ವೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ಒಂದು ಹೆಚ್ಚಿನ ಸೀಟುಗಳು ಬರುವಂತಹ ಒಂದು ಲಕ್ಷಣಗಳು ಕಾಣ್ತಿವೆ. ಅದೇ ರೀತಿ JDS ಪಕ್ಷಕ್ಕೂ ಕೂಡ ಒಂದು 30-35 ಸೀಟುಗಳು ಬರ್ತದೆ ಅಂತ ಹೇಳುವಂತಹ ಒಂದು ಲೆಕ್ಕಾಚಾರವನ್ನು ಅವರು ಇಟ್ಕೊಂಡು ಹೋಗ್ತಿದ್ದಾರೆ. ಯಾವ ಕ್ಷಣದಲ್ಲಿ ಈ ಲೆಕ್ಕಾಚಾರಗಳು ಉಲ್ಟಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು. ಆದರೆ ಇದರಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ, ಜನರಿಗೆ ಈ ತರದ ಈ ಕ್ಷುಲ್ಲಕ ರಾಜಕಾರಣಗಳು ಇನ್ನೂ ಬೇಡ. ಈ ಸ್ಟೇಟ್ಮೆಂಟ್ ಕೊಡುವಂಥದ್ದು ಜನರು ನೆನಪಲ್ಲಿ ಇಟ್ಕೊಳ್ಳಲ್ಲ, 1 ದಿನ 2 ದಿನ ಅಷ್ಟೇ. ನಾನು ನಿಮಗೆ ಕೇಳ್ತೀನಿ, ನಾಯಕರ ಒಳಜಗಳಗಳು ಅಥವಾ CM ಅಭ್ಯರ್ಥಿಯ ಬಗ್ಗೆ ಇರುವಂಥ ಒಳಜಗಳಗಳಿರ್ಬೋದು, ಅಥವಾ ಇಬ್ಬರಿಬ್ಬರು ನಾಯಕರು ಅನ್ನುವಂಥ ವಿಚಾರಗಳಿರ್ಬೋದು ಪಕ್ಷಕ್ಕೆ, ಅಥವಾ ನಾನು ಮೊದಲು, ಅಥವಾ ಒಂದು ನಾಯಕರು ಮೊನ್ನೆಷ್ಟೇ ಬೇಸರಗೊಂಡ್ರು ಕಾಂಗ್ರೆಸ್ನಲ್ಲಿ, ಈ ರೀತಿಯ ವಿಚಾರಗಳೆಲ್ಲ ಅಲ್ಲಿ ಕಾಂಗ್ರೆಸ್ಗೂ ಅಥವಾ BJPಗೂ, ನಮ್ಮ JDSಗೂ ಅಥವಾ BJPಗೂ ಲಾಭ ಆಗೋದಿಲ್ವಾ ಅಂತ? ಅಂದ್ರೆ ನೀವು ಯಾವುದನ್ನು ಕೂಡ ಲೈಟ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತೀರಾ, ಆದ್ರೆ ನಿಮ್ಮಲ್ಲಿರುವಂಥ ನ್ಯೂನತೆಗಳನ್ನು ಕೂಡ JDS ಅಥವಾ BJPಯೋ ಲೈಟ್. ಈ ಒಂದು ವಿಷಯ ನೀವೇನು ಹೇಳಿದ್ರಿ ನೋಡಿ, ಇದು ಎಲ್ಲ ಪಕ್ಷಗಳಲ್ಲಿಯೂ ಸರ್ವೇ ಸಾಮಾನ್ಯ. ಅದು ನಮ್ಮದ್ರಲ್ಲಿ ಹೀಗಿದ್ದಿರ್ಬೋದು, BJPಯಲ್ಲಿ ಬೇರೆ ತರ ಇದೆ, ಅಥವಾ JDS ನಲ್ಲಿ ಒಂದು ಬೇರೆ ತರ ಇದೆ. ಸೊ ಅದನ್ನು ನಾವು ಕನ್ಸಿಡರೇಷನ್ ಮಾಡಿದ್ರೆ
ನಾನು ಇದರಿಂದ ಎಫೆಕ್ಟ್ ಆಗಲ್ಲ ಅಂತ ಹೇಳಲ್ಲ, ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಬೀಳಲಿಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಇನ್ನೊಂದು, ನೀವು ಎರಡೆರಡು ಲೀಡರ್ಶಿಪ್ನ ಬಗ್ಗೆ ನೀವು ಮಾತಾಡಿದ್ರಿ ನೋಡಿ. ನಾವು ಈ ಸರಿ ಅಥವಾ ಕಾಂಗ್ರೆಸ್ ಪಕ್ಷ ಇಷ್ಟರವರೆಗೆ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಂತಹ ಪಕ್ಷ ಒಂದು. ಹಾಗಿರುವಾಗ ನಾಳ್ದು ಗೆದ್ದಾದ ಮೇಲೆ ನಮಗೆ ಯಾರು CM ಆಗ್ಬೇಕಂತ ಹೇಳುವಂಥದ್ದು ನಮಗೆ ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು. ಆ ನಿರ್ಧಾರಕ್ಕೆ ಎಲ್ಲ ನಾಯಕರು ಬದ್ಧರಾಗಿ ಇರ್ತಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ಇರುವಂತಹ ಯಾವುದೇ ಒಂದು ಸನ್ನಿವೇಶಗಳಿದ್ದಿರ್ಬೋದು, ಹಲವಾರು ಟ್ರಂಪ್ ಕಾರ್ಡ್ಗಳನ್ನು ಯೂಸ್ ಮಾಡಿ, ನಾನು ಹೇಳಿದೆ ಕಾಲ ಕಾಲಕ್ಕೆ ತಕ್ಕಾಗಿ ಬೇರೆ ಬೇರೆ ಪೊಲಿಟಿಕಲ್ ಫ್ಯಾಕ್ಟರ್ಸ್ಗಳು ನಿರ್ಣಯಕ್ಕೆ ಬಂದಿದ್ದವು. ಮೋದಿ ಅಲೆ ಆಗಿದ್ದಿರ್ಬೋದು, ಅಥವಾ ನಿಮ್ಮ ಪರೇಶ್ ಮೇಸ್ತರ ಕೊಲೆಯಾದ ಟೈಮ್ನಲ್ಲಿ ಒಂದು ದೊಡ್ಡ ವೇವ್ ಎದ್ದು ಬಿಟ್ಟು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಯಿತು. ಸೊ ಆ ರೀತಿಯೆಲ್ಲ ಹಲವಾರು ಕೊಲೆ, ಈ ರಕ್ತ ರಾಜಕಾರಣದಲ್ಲಿ ಬಿಜೆಪಿಗಳು ನಿಸ್ಸೀಮರಾಗಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಅವರ ಕಾರ್ಯಕರ್ತರ ಒಳಗನೆ ಅಸಮಾಧಾನ ಇದೆ, ಹಲವಾರು ವಿಚಾರಗಳು ಹೊರಬಿದ್ದಿವೆ. ಮತ್ತೆ ಅಲ್ಲಲ್ಲಿ ಪಕ್ಷ ಬಿಟ್ಟು ಬೇರೆ ಬೇರೆ ಪಕ್ಷಗಳಿಗೆ ಸೇರುವಂತಹ ಒಂದು ಪರ್ವಗಳು ಇವಾಗ ಸ್ಟಾರ್ಟ್ ಆಗಿವೆ. ಬಿಜೆಪಿಯಲ್ಲಿ ಈಗ ಹೈಯೆಸ್ಟ್ ನಡೀತಾ ಇದೆ, ಎಲ್ಲಿಯೂ ಕೂಡ ಹೊರಗೆ ಬರ್ತಿಲ್ಲ. ಯಾಕಂತ ಹೇಳಿದ್ರೆ, ಕೆಲವೊಂದೊಂದು ಬಕೆಟ್ ಮೀಡಿಯಾಗಳು ಇದರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಲಾಬಿಗಳನ್ನು ನಡೆಸ್ತಾ ಇದೆ. ಅಂದ್ರೆ ಬಿಜೆಪಿಯ ಒಂದು ಅಗೇನ್ಸ್ಟ್ ಇರುವಂತಹ ವಿಚಾರಗಳು ಎಲ್ಲಿಯೂ ಕೂಡ ಹೊರಗೆ ಬರ್ತಿಲ್ಲ. ಅದೇ ಕಾಂಗ್ರೆಸ್ಸಿನ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರು DK ಅವರನ್ನು ಹೀಗೆ ನೋಡ್ಬಿಟ್ರೆ, ಅಲ್ಲಿ ಏನೋ ಒಂದು ಬೇರೆನೇ ಸೀನ್ ಕ್ರಿಯೇಟ್ ಮಾಡ್ತಾರೆ. ಸೊ ಫೈನಲಿ ಬರುದು ಅಂತ ಹೇಳಿದ್ರೆ, ಜನರಿಗೆ ಇವಾಗ ಈ ವಿಚಾರ ಒಂದು ಕ್ಷುಲ್ಲಕ ವಿಚಾರ, ಇದರಲ್ಲಿ ಯಾರಿಗೂ ಏನು ಲಾಭ ಆಗ್ಲಿಕ್ಕೆ ಇಲ್ಲ. ಪಾಪ ಇನ್ನೊಂದು 2 ದಿನ ಬಿಟ್ಟು ಈ ವಿಚಾರ ಇಲ್ಲವೇ ಇಲ್ಲ, ಸುದ್ದಿ ಚಾಲ್ತಿಯಲ್ಲಿ ಇಲ್ಲ. ನಾವು 1 ವರ್ಷ ಹಿಂದೆ ಡಿಬೇಟಿಗೆ ಕೂತಿದ್ವಿ, ಆ ವಿಚಾರ ಈಗ ಯಾರು ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಸೊ ಹಾಗಿರುವಾಗ ಈಗ ಪ್ರಸ್ತುತ ನಮ್ಮ ಮುಂದೆ ಇರುವಂತಹ ಒಂದು ಏನು ಅಂತ ಹೇಳಿದ್ರೆ, ಕಾನೂನು ಸುವ್ಯವಸ್ಥೆ ಅಥವಾ ನಮ್ಮ ಇಲ್ಲಿಯ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಆಗಿದ್ದಿರ್ಬೋದು, ಈ ವಿಚಾರಗಳನ್ನು ಜನರು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ನಾವು ಬೇರೆ ಎಲ್ಲೂ ಹೋಗುದು ಬೇಡ, ನಾವು ನಮ್ಮ ಮಂಗಳೂರು ನಗರವನ್ನೇ ನೋಡುವ, ಏನೆಲ್ಲ ನಡೀತಾ ಇದೆ ಅಂತ ಹೇಳಿ. ಯಾವ ಹೊತ್ತಿಗೆ ಯಾರು ಬಂದು ಯಾರಿಗೆ ಚೂರಿ ಹಾಕಿ ಹೋಗ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಹಗಲು ದರೋಡೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ. ಅದೇ ಒಂದು ಈಗ ರೀಸೆಂಟ್ಲಿ ಆಗಿ ಒಂದು ನಮ್ಮ ನಗರದ ಹೃದಯ ಭಾಗದಲ್ಲಿ ಒಂದು ಚಿನ್ನದ ಅಂಗಡಿಗೆ ಒಬ್ಬರಿಗೆ ಹೋಗಿ ಸ್ಟ್ರಾಪ್ ಮಾಡಿ ಹೋಗಿದ್ದಾರೆ. ಅದೇ ಯಾರಾದ್ರೊಬ್ರು ಮುಸಲ್ಮಾನ ಮೀನಿಯ ಆ ಕೃತ್ಯವನ್ನು ಮಾಡಿದ್ದು ಇಡ್ತಿದ್ರೆ, ಇಷ್ಟೊತ್ತು ಹಿಂದೂ ಸಂಘಟನೆಗಳು ಎದ್ದು ರಾದಂತ ಎಬ್ಬಿಸಿ ಇಷ್ಟೊತ್ತು ಯಾರ ಗಾಡಿ ಅಲ್ಗಾಡ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಆಗುವಾಗ ಅವರಿಗೆ ಬೇಗ ಪರಿಹಾರಗಳೆಲ್ಲ ಹೋಗ್ತವೆ. ಇದು ಯಾರೋ ಒಬ್ಬ ಪಾಪದವನಿಗೆ ಹೀಗೆ ಆಗಿದ್ದರಿಂದ ಇನ್ನೂ ಕೂಡ ಪರಿಹಾರಗಳು ಮುಟ್ತಾ ಇಲ್ಲ. ಕ್ವಿಕ್ ಆಗಿ ಸಂತೋಷ್ ಕಾಮತ್ ಕೊನೆಯದಾಗಿ ಏನು ಹೇಳಿ? ಕೊನೆಯದಾಗಿ ನಿಮ್ಮ ವಾಹಿನಿಯವರಲ್ಲಿ ಹಾಗೂ ನಮ್ಮ ಜನತೆಯಲ್ಲಿ ನಾನು ನಿಮ್ಮ ವಾಹಿನಿಯ ಮುಖಾಂತರ ಒಂದು ಮಾತನ್ನು ಹೇಳ್ತಿದ್ದೇನೆ. ಇಂಥ ಬ್ರಾಹ್ಮಣ್ಯ ಅದು ಇದು ಇವರ ಕ್ಷುಲ್ಲಕ ಸ್ಟೇಟ್ಮೆಂಟ್ಗಳು, ಇದರ ಬಗ್ಗೆ ನಾವು ಅದಕ್ಕೆ ಮಹತ್ವ ಕೊಡುವುದನ್ನು ಬಿಟ್ಟು, ಇವತ್ತು ಚುನಾವಣೆ ಹತ್ತಿರ ಬರ್ತಾ ಇದೆ. ನಮ್ಮ ಊರಿನಲ್ಲಿ ಜನಸಾಮಾನ್ಯರು ಅನುಭವಿಸುತ್ತಿರುವ ಹಲವಾರು ಕಷ್ಟಗಳು ಇವೆ, ಹಲವಾರು ತೊಂದರೆಗಳು. ಅಂಥ ಗ್ರೀವೆನ್ಸಸ್ಸನ್ನು ನಮ್ಮ ಮುಂದೆ ಜನರು ದಿನಂಪ್ರತಿ 100 ಜನರು 100 ವೈಯಕ್ತಿಕ ಸಮಸ್ಯೆ, ಅವರ ಏರಿಯಾದ ಸಮಸ್ಯೆಗಳನ್ನು ತರ್ತಿದ್ದಾರೆ. ಆದ್ದರಿಂದ ಅಂಥ ಸಮಸ್ಯೆಗಳನ್ನು ನಾನು ನಿಮಗೆ ಕೊಡ್ತೇನೆ. ನೀವು 100 ಎಪಿಸೋಡ್ ಮಾಡಿ, ಅಷ್ಟು ಒಂದೊಂದು ಎಪಿಸೋಡಲ್ಲಿ 10 ಒಳ್ಳೊಳ್ಳೆ ವಿಷಯ ಕೊಡ್ತೇನೆ. ಇವತ್ತು ಅಭಿವೃದ್ಧಿ ಅಂತ ಹೇಳ್ತಾರಲ್ಲ, ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಅಷ್ಟು ಕೋಟಿ ಖರ್ಚುಗಳಾದಂಥದ್ದು, ಎಷ್ಟೆಷ್ಟು ಕೋಟಿಗಳು ದುಂದು ವೆಚ್ಚವಾಗಿದೆ, ಎಲ್ಲೆಲ್ಲಿ ಅರ್ಧರ್ಧಮರ್ಧ ಕಾಮಗಾರಿ ಆಗಿದೆ. ಇಂಥ ಸಾವಿರಾರು ವಿಷಯಗಳು, ಜನರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ಅದನ್ನ ಅವರಿಗೆ ಗೊತ್ತಿಲ್ಲದಾಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾಡಿದಂಥ ಸಾವಿರಾರು, ಯಾರೋ ಒಂದು ದಾರಿಯನ್ನು, ಹೊಸ ಬಿಲ್ಡಿಂಗ್ ಅನ್ನು ಕಟ್ಟುವಾಗ ಅಲ್ಲಿ ಬೇಕಾದಂತ ಸೆಟ್ ಬ್ಯಾಕ್ ಅನ್ನ ಬಿಡದೆ ಅಲ್ಲಿ ವಂಚಿಸಿದಂಥ ಪ್ರಕರಣ, ಹಲವಾರು ಪ್ರಕರಣ. ಇಂಥ ಪ್ರಕರಣಗಳನ್ನ ನೀವು ಜನ ಮುಂದೆ ತನ್ನಿ, ಜನಪ್ರತಿನಿಧಿಗಳನ್ನ ಕರೆಸಿ ಇವರಿಗೆ ತೋರಿಸಿ ನೀವು ಮಾಡಿದ ಅಭಿವೃದ್ಧಿ ಎಲ್ಲಿದೆ ಏನಿದೆ ಅಂತ. ಆದ್ರಿಂದ ವಾಹಿನಿಗೆ ನಮ್ಮನ್ನು ಕರೆದು ನಮ್ಮ ಒಂದು ಅಭಿಪ್ರಾಯವನ್ನು ಹೇಳಲಿಕ್ಕೆ ಧನ್ಯವಾದ. ಸೊ ಖಂಡಿತ ಇಬ್ರು ಅತಿಥಿಗಳು ಬಂದರು ಕಾಂಗ್ರೆಸ್ನ ಜೊತೆಗೆ ಆಮ್ ಆದ್ಮಿಯಿಂದ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಜನರು ಆಲೋಚನೆ ಮಾಡಬೇಕನ್ನುವಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಸೊ ಇಂಥ ವಿಚಾರದ ಬಗ್ಗೆ ಆಲೋಚನೆಗಳನ್ನು ಜಾಸ್ತಿ ಅಥವಾ ಇದನ್ನು ಗಂಭೀರವಾಗಿ ಪರಿಗಣಿಸಬಾರ್ದು, ಇಂಥ ಗೊಂದಲಗಳನ್ನು ಅನ್ನುವಂಥದ್ದನ್ನು ಇಬ್ಬರು ಕೂಡ ಹೇಳಿದ್ದಾರೆ. ಇಬ್ಬರಿಗೂ ಕೂಡ ಒಂದೇ ಮಾತಿನಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ಚರ್ಚಾ ವಿಚಾರ, ಬ್ರಾಹ್ಮಣ ವಾಕ್ಸಮರ ಅನ್ನುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ ಮನೋರಂಜನೆ ಸ್ಪಂದನ.